ಸಂಧ್ಯೆ ಕಮಲ ಕೆರಗಿ ತುಂಬಿ ಕಾಂತ ಕೇಳು ಕಾಂತ ಕೇಳು ಸಂಧ್ಯೆ ಕಮಲ ಕೆರಗಿ ತುಂಬಿ ಕಾಂತ ಕೇಳು ಅಮಲೆ ನಿನ್ನ ಭ್ರಮರ ಬಂದಬಹುದು ಕಾಂತ ಕೇಳು ಅಮಲೆ ನಿನ್ನ ಭ್ರಮರ ಬಂದಬಹುದು ಕಾಂತ ಕೇಳು ಒಂದರಹುದೇ ಚಂಪಕವನು ಕಾಂತ ಕೇಳು ಒಂದಲಹುದೇ ಚಂಪಕವನು ಕಾಂತ ಕೇಳು ಪರರ ಸುಂದರಿಯಳು ಬಯಸದಿಯುವುದು ಕಾಂತ ಕೇಳು ಸಂತೆಯ ಕಮಲ ಕೆರಗಿ ತುಂಬಿ ಕಾಂತ ಕೇಳು ಕಾಂತ ಯಶೋವತಿ ಕಥೆಯನ್ನು ಸ್ವಲ್ಪ ಮುಂದುವರಿಸಿ. ಎಲ್ಲಿಯವರೆಗೆ? ಅದೇ ನೀವಂದಂತಹ ದುಂಬಿ ಎಲ್ಲಾ ಸುಮಗಳಿಲ್ಲದಂತಹ ಮಕರಂದವನ್ನು ಹೀರುತ್ತಾ ಮುಂದುವರಿಯುತ್ತದೆ. ಅದಕ್ಕೆ ಸಾಕು ಎನಿಸಿಕೊಳ್ಳುವುದಿಲ್ಲ. ಮತ್ತು ಅರಸುತ್ತಾ ಮುಂದೆ ಹೋದಾಗ ಅರಳಿದ ಕಮಲವೊಂದನ್ನು ಕಾಣ್ತದೆ. ಅದರಲ್ಲಿ ತನ್ನ ಮಧುವನ್ನು ಹೀರುವುದಕ್ಕಾಗಿ ಈ ದುಂಬಿ ಆ ಕಮಲದ ಮಧ್ಯದಲ್ಲಿ ಕುಳಿತಿರ್ತದೆ. ಸಂಜೆಯ ಹೊತ್ತು ಸೂರ್ಯ ಮುಳುಗಿದ ಕಮಲ ಮುದುಡುತ್ತದೆ, ಭ್ರಮರ ಬಂಧನವಾಯಿತು. ಅಲ್ಲಿಯೇ ಉಸಿರು ಕಟ್ಟಿ ಸಾಯ್ತದೆ ದುಂಬಿ ಅಲ್ವಾ? ಹೌದು. ಎಲ್ಲಾ ಸುಮದ ಗಂಧವೂ ಬೇಕದಕ್ಕೆ. ಆದ್ರೆ ಕೆಂಡ ಸಂಪಿಗೆಯನ್ನು ದುಂಬಿ ಅರಸುವುದಕ್ಕಿದೆಯೇ ಪ್ರಭು? ಅದರ ಬಳಿಗೂ ಸುಳಿಯಬಾರದು. ಕೆಂಡ ಸಂಪಿಗೆ ಎಂಬುದು ಮೃತ್ಯು ಸ್ಥಾನ. ಆ ದುಂಬಿಗೆ ನನ್ನ ಪತಿ ವಜ್ರ ದುಂಬಿ ಆಗಿರ್ಬೇಕು. ವಜ್ರ ದುಂಬಿ ಹೌದು. ಆದ್ರೆ ಕೆಂಡ ಪ್ರಚಂಡ ಬಂದು ಏನೋ ಹುಡುಗಿಯ ವಿಚಾರವನ್ನು ನಿಮ್ಮಲ್ಲಿ ಹೇಳಿದ್ರು. ಹೌದೇ? ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ. ಅಷ್ಟೇ ವಿನಃ ಆಕೆ ಯಾರು, ಹೆಸರೇನು, ಊರು ಯಾವುದು, ಯಾವ ಜಾತಿ, ವಯಸ್ಸೆಷ್ಟು, ಕುಲಗೋತ್ರ ಏನು, ಇದು ಯಾವುದನ್ನಾದ್ರೂ ತಿಳಿಸಿದ್ರ? ಅವರಿಗೆ ಹುಡುಗಿರಲ್ಲಿ ಮಾತನಾಡಿ ಅಭ್ಯಾಸ ಇಲ್ಲ, ಹಾಗಾಗಿ ಅವರು ಏನನ್ನೂ ಕೇಳಲಿಲ್ಲ. ಮದುವೆಯಾದವಳೆ ಅಲ್ಲ ಮದುವೆಯಾಗದವಳೆ ಈ ವಿಚಾರವನ್ನು ಅವರು ಹೇಳಿದ್ದಿಲ್ಲ. ಇಲ್ವೇ ಇಲ್ಲ ಪ್ರಭು. ಮದುವೆಯಾಗದ ಹೆಣ್ಣು ಅಂತಾದ್ರೆ ಬೇಸರವಲ್ಲ. ಎಲ್ಲಾದ್ರೂ ಆಕೆ ಪರನಾರಿಯಾಗಿದ್ರೆ ಬಯಸಬಹುದೇ? ಅನ್ಯ ಸತಿಯಾಗಿದ್ರೆ ಬಯಸಬಹುದು. ಅನ್ಯ ಸತಿಯಾಗಿರಲು ಬಯರ ನಿನ್ನ ತೋಳ ಸೆರೆಗೆ ಮಲ್ಲಿಗೆಯಲ್ಲೇ ಬಯಸುವ ಭ್ರಮರನ ಬಲದಲ್ಲೇ ಮಲ್ಲಿಗೆಯಲ್ಲೇ ಬಯಸುವ ಭ್ರಮರನ ಮನದಲ್ಲೇ ಅಂತ್ಯಸತಿಯಾಗಿರಲು ಬಯಲ ನಿನ್ನ ತೋಳ ತಿರುಗಿ ಬಲದಲ್ಲೇ ಯಶೋವತಿ, ನಿನ್ನ ಖೇದ ಏನು ದುಗುಡ ಏನು ಅರ್ಥವಾಗಿದೆ ನನಗೆ. ಅವಳು ಯಾರು, ಏನು, ತಂದೆ ತಾಯಿ ಯಾರು ಎಂಬಂತಹ ವಿಚಾರವನ್ನು ಚಂಡ ಪ್ರಚಂಡರು ಕೇಳಿದವರಲ್ಲ. ಅಲ್ಲ, ಅದೆಲ್ಲವನ್ನು ನಾನಿನ್ನು ಕೇಳಿ ತಿಳಿಯಬೇಕಷ್ಟೇ. ಒಂದು ವೇಳೆ ಅವಳು ಅನ್ಯ ಸತಿ ಆಗಿದ್ರೆ ನಾನು ಬಯಸಿದೆ ಅಂತಾದ್ರೆ ಕೆಂಡ ಸಂಪಿಗೆಯನ್ನು ಬಯಸಿದ ಹಾಗಾದೀತು ಅಲ್ವೇ? ನಾನು ಕೆಂಡ ಸಂಪಿಗೆಯನ್ನು ಬಯಸುವ ಭ್ರಮರ ಅಂತ ಭಾವಿಸಿದ್ದೇನೆ. ನಾನು ಮಲ್ಲಿಗೆಯನ್ನು ಮಾತ್ರ ಬಯಸುವಂತಹ ಭ್ರಮರ. ಮಲ್ಲಿಗೆ ಹಾಗೆ ನನ್ನ ಮನೆಯಲ್ಲಿ ನೀನಿರುವೆ, ಮತ್ತೆ ನನಗೆ ಅನ್ಯ ಸತಿ ಯಾಕೆ? ಅವಳಲ್ಲಿ ಹೋಗುತ್ತೇನೆ, ಮಾತನಾಡ್ತೇನೆ. ಒಂದು ವೇಳೆ ಮದುವೆ ಆದಂತಹ ಹೆಣ್ಣು ಅಂತವಳಾಗಿದ್ರೆ ಅವಳನ್ನು ಆಮೇಲೆ ನೋಡದೆ ನೇರವಾಗಿ ಅಂತಃಪುರಕ್ಕೆ ಓಡೋಡಿ ಬರ್ತೇನೆ. ನಿನ್ನ ನಳಿದೋಳ್ಗಳಿದೆ ನೋಡು, ಆ ತೋಳುಗಳಲ್ಲಿ ಬಂಧಿತನಾಗುವುದಕ್ಕಾಗಿ, ನಿನ್ನ ತೋಳಿನ ಆಸರೆಯನ್ನು ಪಡೆಯುವುದಕ್ಕಾಗಿ ಓಡೋಡಿ ಬರ್ತೇನೆ. ಯೋಚನೆ ಬೇಡ. ನಿಮ್ಮ ಸುಖಕ್ಕೆ ನಂದಾದಿ ಪದಂತೆ ನಾನುರಿವೆನು ಕರಗಿ ಸಂತಸದಿ ದೊರೆ ನಿಮ್ಮ ಸುಖಕ್ಕೆ ನಂದಾದಿ ಪದಂತೆ ನಾನುರಿವೆನು ಕರಗಿ ಸಂತಸದಿ ಮರೆತು ನಿಮ್ಮಿಂದಲ ಕಾರ್ಯವಾದರೆ ಎನ್ನ ಕೊರಳಿಗಾವುದಿಯಾಗದಿರದು ಮರೆತು ನಿಮ್ಮಿಂದಲ ಕಾರ್ಯವಾದರೆ ಎಲ್ಲ ಕೊರಳಿಗಾವುದಿಯಾಗದಿರದು ದೊರೆಯೇ
ಬಳಿಕನ ದೊರೆಯೇ ದೊರೆ ನಿಮ್ಮ ಸುಖಕ್ಕೆ ನಲ್ದಾದಿ ಬದಂದಿ ನಾನು ರಿವೆನು ಕರಗಿದೊಂದಗದಿಗೆ ದೊರೆಯೇ ದೊರೆಯೇ ಏನೇ ಛೆ! ನಿನಗೆ ಭಯಗೊಳ್ಳುವುದಕ್ಕೆ ಏನಾಗಿದೆ ಇಲ್ಲಿ ಭೂಮಿಯ ಬಾಯಿ ತೆರೆದ ಹಾಗೆ ಒಬ್ಬಿಡ್ತಿದ್ದೀನಿ ಯಾಕೋ ಪ್ರಭು ಹ. ನೀವು ಹೊರಟದ ವಿಚಾರ ನಾನು ಎಷ್ಟು ಕಡೆಗೆ ಹೋಗಲಿಲ್ಲ ಎಷ್ಟು ಮಂದಿಗಳನ್ನು ಕರ್ಕೊಂಡು ಬರಲಿಲ್ಲ ಬಂದಿದ್ದೀರಾ ಮತ್ತೆ ಇವತ್ತಾಕೆ ಭಯ ನಿನಗೆ ಇಲ್ಲ ಅಂತಲ್ಲ ಪ್ರಭು ಮತ್ತೆ ನಿಮ್ಮ ಕೈ ಹಿಡಿದು ಅರಮನೆಯನ್ನು ಪ್ರವೇಶಿಸಿದ ಬಳಿಕ ನಿಮ್ಮ ಮನವನ್ನು ಬೆಳಗಿದವಳು ನಾನು ನಂದಾದೀಪದ ಆಗಿರುವೆ ನೀನು ಹೆಣ್ಣಿನ ಜೀವನ ನಂದಾದೀಪದಂತೆ ಮದುವೆ ಮೊದಲು ತವರ ಮೇಲೆ ಬಂಧುಗಳು ಎನ್ನುವಂತಹ ಭಾವನೆ ಮದುವೆಯಾದ ಬಳಿಕ ಪತಿ ಸಂಸಾರ ಮಕ್ಕಳು ಎನ್ನುವಂತಹ ಚಿಂತೆ ಉಭಯ ಕುಲ ಉದ್ಧಾರಣಿ ಆಗಿರಬೇಕು ದೀಪ ಬೆಳಗಿ ತನ್ನ ನೋವನ್ನು ಅನುಭವಿಸ್ತಾ ತಾನೇ ಕರಗಿ ಅನ್ಯರಿಗೆ ಬೆಳಕನ್ನು ಕೊಡುವಂತೆ ಹೆಣ್ಣಿನ ಜೀವನ ಅಂತೆಯೇ ನಡೆದುಕೊಂಡು ಬಂದವಳು ನಾನು ಪ್ರಭು. ಆದರೆ ನನ್ನ ಮನಕ್ಕೆ ಬೆಳಕಾದವಳು ನೀನು ಏನು ಸಂದೇಹ ಅದರಲ್ಲಿ ಇಂದು ಅವರಾಡಿದಂತಹ ನುಡಿಯನ್ನು ಆಲಿಸಿ ಆಕೆಯನ್ನು ಕಂಡು ಪ್ರಭು ಎಲ್ಲಾದ್ರೂ ತಮ್ಮಿಂದ ಅಕಾರ್ಯ ನಡೆದು ಹೋಯಿತು ಅಂತ ಆದ್ರೆ ನನ್ನ ನೀನು ಯಾರ ಬರಲ್ಲ ಕೇಳಿಕೊಂಡು ಬಂದು ಏನಾದ್ರೂ ಮಾತನಾಡ್ತಿ ಸುಮ್ಮನೆ ಯಾಕೋ ನಿನಗೆ ಭಯ ಕೊರಳಿನಾಹುತಿಯಾಗುವುದು ನಾನು ದೊರೆಯೇ ನಿಮಗೆ ನಾನು ದೊರೆಯ ಮೇಲೆ ಬೇಡ ನಿನಗೆ ಎಷ್ಟು ಬೇಸರ ಆಗುತ್ತಿದ್ರೆ ನನಗೆ ನದಿ ತೀರವು ಬೇಡ ಹುಡುಗಿಯೂ ಬೇಡ ಅಂತ ಬೇಡ ಸುಮ್ಮನೆ ಯಾರಿಗೆ ಬೇಕು ನಿನಗೆ ನಾನು ನನಗೆ ನೀವು ಸಾಕು ಸಂತೋಷ ನಮ್ಮ ಜೀವನದಲ್ಲಿ ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ಹಾಗೆ ಇರೋಣ ಆಯ್ತು ಇಷ್ಟೆಲ್ಲ ಬೇಸರ ಮಾಡಿಕೊಳ್ತೀನಿ ನನಗೆ ಗೊತ್ತುಂಟು ಆಯ್ತು ಬಿಟ್ಟು ಬಿಡು ಆದ್ರೂ ಒಂದೇ ಅವಳಲ್ಲಿ ಇದ್ದಾಳ ಅಲ್ಲ ಹೊರಟು ಹೋದಳ ಹೋಗ್ಲಿ ಬಂದವಳು ಹೋಗದೆ ಇರ್ತಾಳೆ ನಮ್ಗೆ ಯಾಕೆ ಚಿಂತೆ ಅಲ್ಲ ಆದ್ರೂ ನನಗೊಂದು ಮನಸ್ಸಿಗೆ ಬಂದಾಯ್ತು ಒಮ್ಮೆ ನೋಡಿ ಮಾತನಾಡಿ ಬರುವ ಅಂತ ಅಯ್ಯೋ ಅದೇ ಅದು ಚಿಂತನೆ ಮಾಡ್ತಿದ್ರೆ ಕೊರಗೆ ಎನಿಸಿಕೊಡುತ್ತದೆ ಜೀವನದಲ್ಲಿ ಚಂಡ ಪ್ರಚಂಡನಿಗೆ ಭರವಸೆ ಕೊಟ್ಟಿದ್ದೇನೆ ನಾನು ಹೋಗುತ್ತೇನೆ ನೋಡಿ ಬರ್ತೇನೆ ಮಾತನಾಡಿ ಬರ್ತೇನೆ ಅಂತ ಚಂಡ ಪ್ರಚಂಡನಿಗೆ ಆಳಿದ ಮತಿ ಬೇಕಾಗಿ ಹೋಗ್ಲೇಬೇಕಂತುಂಟ ಹೌದಪ್ಪ ಅದ್ಯಾಕೆ ಅವರು ಪ್ರಚಾರ ಮಾಡ್ಯಾರ ನಾಳೆಲ್ಲ ಏನೆಂದು ಮಹಾರಾಜರು ನಮಗೇನು ಆಶ್ವಾಸನೆ ಕೊಟ್ರು ಮತ್ತೆ ಯಶೋಮತಿ ದೇವಿ ಬಂದ ಮೇಲೆ ಅವರ ಸೆರಗಿನಲ್ಲಿ ಅಡಗಿ ಕುಳಿತರು ಅಂತ ಹೇಳಿ ಪ್ರಚಾರ ಮಾಡುವವರು ಇಡುವ ಹೆಜ್ಜೆಯಲ್ಲೂ ದೋಷವನ್ನು ಕಂಡು ಪ್ರಚಾರ ಮಾಡ್ತಾರೆ ಅದನ್ನೆಲ್ಲಾ ಮನಸ್ಸಿಗೆ ಹಚ್ಚಿಕೊಂಡ್ರೆ ಜೀವನ ನಡೀತದೆ ಆದರೂ ಒಂದೇ ನನಗೊಮ್ಮೆ ಹೋಗಿ ಬಂದ್ರೆ ಅದಿತ್ತು ಅಂತ ಅಲ್ಲಿ ಒಳ್ಳೆ ಕಥೆ ಐತಲ್ಲ ನಿಮ್ದು ಯಾವುದು ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದಾಗ ಯಾವ ಸದಾಶಿವನಿಗೆ ಅಲ್ಲ ವಾಡಿಕೆ ಒಂದು ಮಾತಿದೆ ಅಲ್ಲ ಕೈಲಾಸಪತಿಗೆ ಅವರಿಗೆ ಅದುವೇ ಧ್ಯಾನ ಅಲ್ವೇ ನಾನು ಹೋಗಿ ಬರ್ತೇನೆ ಅಂತ ಆ ಕಾರ್ಯ ನನಗೆ ಆಗ್ಲಿಕ್ಕಿಲ್ಲ ಜಾಗೃತನಾಗಿರ್ತೇನೆ ಆಗ್ಲಿಕ್ಕಿಲ್ಲ ಅಂದ್ರೆ ನಾನ್ ನಂಬಬೇಕಲ್ಲ ನಿನಗೆ ನಂಬಿಕೆಗೆ ದ್ರೋಹ ಏನಾಗಿದೆ ಅಂತ ಕೇಳುದು ನಾನೀಗ ಏನಂದ್ರೆ ಪ್ರಭು ಯಾಕೆ ಹಾಗೆ ಭಯಗೊಳ್ಳುವುದೇಕೆ ಗಂಡು ಅಂದ್ರೆ ಬೆಣ್ಣೆ ಮುದ್ದೆಯಂತೆ ಹೆಣ್ಣು ಬೆಂಕಿಯಂತೆ ಬೆಂಕಿಯ ಬೆಳಿಗ್ಗೆ ಹೋದ್ರೆ ಬೆಣ್ಣೆ ಮುದ್ದೆ ಕರಗುದು ಸ್ವಾಭಾವಿಕ ಇದು ಹಾಗೆಲ್ಲ ಕರಗುವ ಬೆಣ್ಣೆ ಮುದ್ದೆ ಅನ್ನುವಲ್ಲ ನಿನ್ನ ಮುಂದೆ ಕರಗಿದ್ದೇನೆ ಅಂತ ಕಂಡವರ ಮುಂದೆಲ್ಲ ಕರಗುವಾಗ ಗಂಡು ನಾನು ಕರಗಲಾರದೆ ಆದ್ರೆ ಕರಗಲಾರದು ನನಗೊಂದು ಭರವಸೆ ಮಾತು ಹೇಳಿ ಭರವಸೆ ಹೇಳಿದ್ನಲ್ಲ ನಾನು ಹೋಗಿ ಬರ್ತೇನೆ ಆಗುದಿಲ್ಲ ಅವಳು ಅನ್ಯ ಸತ್ಯ ಆಗಿದ್ರೆ ನೆರ ಬರುವುದೇ ಕೊರಲಾಣೆ ಆಣೆ ಇದು ಮೊದಲು ಆಣೆ ಪ್ರಮಾಣ ಮಾಡಿ ಹೋದವನ ನಾನು ಗೊತ್ತಲ್ಲ ಈತಲ್ಲ ಬೇಕೇ ಬೇಕಾ ನನ್ನ ಧೈರ್ಯ ಈ ಆಣೆ ಪ್ರಮಾಣ ಮಾಡುವುದು ಯಾರು ಗೊತ್ತು ಅವರಲ್ಲಿ ಅವರಿಗೆ ವಿಶ್ವಾಸ ಇಲ್ಲದವರು ನನ್ನನ್ನು ನಾನೇ ನಂಬುವುದಿಲ್ಲ ಅಂತೆ ಮತ್ತೆ ಇನ್ಯಾರನ್ನ ಹೇಗೆ ನಂಬಬೇಕು ನಾನು ನನಗೆ ಪ್ರಮಾಣ ಮಾಡಿದ್ರೆ ಬಿಡ್ತೇನೆ ನಾನು ಈ ಕಾರ್ಯದಲ್ಲಿ ಖಂಡಿತ ಬಿಡ್ತೇನೆ ಹೌದಾ ಆದೀತು ನಿನ್ನ ಭರವಸೆಗಾಗಿ ಹೇಳುದು ನಾನು ಯಶೋಮತಿ ನಂದಿನಿ ನದಿ ತೀರಕ್ಕೆ ಹೋಗುತ್ತೇನೆ ಆ ನಾರಿ ಅನ್ಯ ಸತಿಯಾಗಿದ್ದಲ್ಲಿ ನೇರವಾಗಿ ನಂತಪುರಕ್ಕೆ ಬರ್ತೇನೆ ಇದು ಖಂಡಿತ ಸಾಕು ಕೈ ತೆಗಿಲ ಬೇಡ ನನ್ನ ಜೀವನದಲ್ಲಿ ಉಸಿರಿರುವ ತನಕ ಹಾಗೆ ಈ ಕೈಯಲ್ಲೇ ಇದ್ರೆ ಮತ್ತೆ ದೇಹದ ಜೊತೆಗಿರುವುದಲ್ಲ ನಾನು ಹೋಗುದು ಹೇಗೆ ಮತ್ತೆ ಅಯ್ಯೋ ಹೌದು ಹೋದ್ರೆ ಬೇಗನೆ ಬೇಗ ಬರ್ತೇನೆ ಬೇಗ ನಿಮ್ಮ ಅಭ್ಯಾಸ ನನಗೆ ಗೊತ್ತಿಲ್ಲ ನಾನು ಬೇಗ ಬರ್ತೇನೆ ಹಾಗೆಯಲ್ಲಿ ಯಾರಾದ್ರೂ ಒಬ್ರು ಕಾಣಿಸಿದ್ದೀರ ಸಾಕು ಮಾತಾಡಿದ್ರೆ ಹೊತ್ತು ಹೋಗೋದೇ ಮತ್ತೆ ಗೊತ್ತಾಗುತ್ತೆ ಕೆಲವರ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಕಾಗುತ್ತದೆ ನೀವು ಅಲ್ಲೇ ಇದ್ದೀರಾ ಈ ಸಲ ಅಲ್ಲ ಬೇರೆ ವಿಭಾಗಕ್ಕೆ ಹೋಗಿದ್ದೀರಾ ಎಲ್ಲಿ ಏನು ಮಾಡುದು ಸಲ ಎಷ್ಟೊತ್ತಿಗೆ ಬರುತ್ತೆ ನನಗೆ ಉತ್ತರ ಸಾಕಾಗ್ತದೆ ಕೇಳಿದವನಿಗೆ ತಟ್ಟನೆ ಹಾರಿಕೆ ಉತ್ತರ ಕೊಟ್ಟು ಮೊನ್ನೊಬ್ಬ ಕೇಳ್ತಾನೆ ನಾನು ಇಲ್ಲಿ ಇರುವಾಗಲೇ ನೀವು ಇಲ್ಲೇ ಇದ್ದೀರಾ ಅಂತ ಕೇಳ್ತಾರೆ ಹೌದಾ ಅವನಿಗೆ ಸಂಖ್ಯೆ ಇದರಲ್ಲೇ ಇದ್ದೀರಾ ಅಂತ ಕೇಳುದು ಎಷ್ಟು ಬಾರಿ ಹೇಳುದು ನಾನು ಇಲ್ಲಿದ್ರೆ ಅವನಿಗೆ ಗೊತ್ತಾಗುದಿಲ್ಲ ಇಲ್ಲಿದ್ದೀರಾ ಬೇರೆ ಅದಕ್ಕೆ ಯಾವ್ದಕ್ಕೆ ಉತ್ತರ ಕೊಡ್ಬೇಡಿ ಅಂತ ಮೂಢರ ಹತ್ರ ಮಾತನಾಡಿ ನಮ್ಮ ತಲೆ ಹಾಳಾಗಿ ಅಗತ್ಯವಿಲ್ಲ ಆದಿತಪ್ಪ ನೋಡಿ ಎಲ್ಲಾದ್ರೂ ಬರುವುದು ತಡ ಆದ್ರೆ ನಾನೇ ಅಲ್ಲಿಗೆ ಬಂದೆ ಯಾರು ಬೇಡ 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 ನಿನಗೆ ಬರುವುದಕ್ಕೆ ಅವಕಾಶವೇ ಕೊಡುವುದಿಲ್ಲ ನಾನೇ ಬರ್ತೇನೆ ಒಮ್ಮೆ ಹೋಗಿ ಹೋಗ್ತೇನೆ ಬೇಗನೆ ದಾರಿಯಲ್ಲಿ ಒಮ್ಮೆ ಹೋಗುವ ಒಳಗೆ ಯಶೋಮತಿಯಲ್ಲಿ ಹೇಳಿ ಹೊರಡುವಂತ ಒಂದು ಅವಕಾಶ ಒದಗಿದೆ ಇನ್ನು ಸಾವಕಾಶ ಮಾಡುವ ಹಾಗಿಲ್ಲ ಅವಳು ಅಲ್ಲಿ ಇದ್ದಾಳಲ್ಲ ಹೊರಟು ಹೋದ್ರೆ ಯಾರಿಗೂ ನಡೀತಾರೆ
ಬಳಸಿಕೊಂಡೇ ಬರುದು. ಕಲ್ಲು ಕೆಲವಾಯ್ತು. ಎಷ್ಟಾಯ್ತು? 1 7 8 ಆಯ್ತಪ್ಪ. ಇವಳು ಕಾಣಿಸೋದೇ ಇಲ್ಲ. ಎದ್ದು ಹೊರಟು ಹೋದಳ ಹೇಗೆ ನೋಡೋಣ. ಇನ್ನು ಸ್ವಲ್ಪ ಮುಂದುವರಿಯುತ್ತೇನೆ. ಕಲ್ಲು ಕೆಲವು ಇನ್ನೂ ಕಾಣ್ತಾ ಇದೆ. ನೋಡೋಣ. ಪ್ರಚಂಡ ಒಳಪಿನ ದುಂಡು ಮೊಗಲ ಕಾಮಿನಿಯ ಕಂಡನಾಗ ಪ್ರಚಂಡ ಒಳಪಿನ ದುಂಡು ಮೊಗಲ ಕಾಮಿನಿಯ ಕಂಡನಾಗ ಬೆಳೆಗುಳ್ಳ ಮದರ ಬಾಧೆಯಿಲ್ಲ ಬಣ್ಣನಂದು ಗೋವೋ ಭ್ರಮೆಗುಳ್ಳ ಮದರನ ಬಾಧೆಯಿಲ್ಲ ಬಣ್ಣನಂದು ಕಂಡನ 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 ಕಂಡನಾಗ ಎಂತ ಸೆಳೆ ಮಾತ ಗೊತ್ತಾಗುದಿಲ್ಲ ನನಗೆ. ಯಾವುದೋ ಒಂದು ಹಗ್ಗದಿಂದ ಬಂಧಿತನಾಗಿ ಸೆಳೆಯಲ್ಪಟ್ಟ ಹಾಗೆ ಅಂತ ಕಡೆಗೆ ಅವಳ ರೂಪವೇ ಸೆಳೆಯುತ್ತಾ ಇದೆ ನನ್ನನ್ನು. ಎಂಥ ಅನರ್ಘ್ಯ ರತ್ನ ಇವಳಿದ್ದಾಳೆ. ಚಂಡ ಪ್ರಚಂಡರು ಹೇಳಿದ್ದು ಕಡಿಮೆ, ಅದಕ್ಕಿಂತಲೂ 1000 ಪಟ್ಟು ಮಿಗಿಲಾಗಿ ಸೊಬಗಿನಿಂದ ಕಂಗೊಳಿಸುತ್ತಾ ಇದ್ದಾಳಲ್ಲ ಈ ಚೆಲುವಿಕೆ. ಒಬ್ಬಬ್ಬಬ್ಬಬ್ಬಬ್ಬ ಕರಿದಾದ ಬಂಡೆ ಮೇಲೆ ಕುಳಿತಿದ್ದಾಳೆ. ಆ ಬಂಡೆ ನೋಡಿದ್ರೆ ದೇವಾಲಯದ ಗೋಪುರದ ಹಾಗುಂಟು. ಇವಳು ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತಾ ಇದ್ದಾಳೆ. ದೇವಾಲಯದ ಗೋಪುರಕ್ಕೆ ಬಂಗಾರದ ಕಲಶ ಇಟ್ಟ ಹಾಗೆ. ಇವಳು ನಾರಿಯರಿಗೆ ಕಲಶ ಸದೃಶವಾಗಿರುವಂತಹ ಈಕೆ ಯಾರಪ್ಪ? ಮುಖದಲ್ಲಿ ನಗುವೆ ಎದ್ದು ಕಾಣ್ತಾ ಇದೆ. ಕಣ್ಣ ನೋಟ ನೋಡಿದ್ರೆ ಹುಬ್ಬೆಂಬಂತಹ ಬಿಲ್ಲು, ಕಣ್ಣ ನೋಟವೆಂಬಂತಹ ಬಾಣ ನನ್ನ ಎದೆಗೆ ಮದನನ ಖಂಡಯದ ಹಾಗೆ ನನ್ನ ಹೃದಯವೇ ಛಿದ್ರವಾಗುವುದಕ್ಕೆ ತೊಡಗಿದೆ. ಏನು ಸೊಬಗು. ಇವಳು ನನಗೆ ಅನುಕೂಲವಾಗಿ ಬಂದಾಳೆ. ಬರಲೇಬೇಕು. ಅವಳ ನೋಟವೇ ಹೇಳ್ತಾ ಇದೆ. ಹಾಗಾದ್ರೆ ಇವಳಲ್ಲಿ ಸಂಭಾಷಣೆಗೆ ನಾನು ಸೆಳೆಯಬೇಕು, ಯಾರು ಅಂತ ತಿಳಿಯಬೇಕು. ಇವಳ ಹೆಸರು ಏನು ಅಂತ ಯಾರಿಗೆ ಗೊತ್ತಪ್ಪ? ಯಾರಲ್ಲಿ ಕೇಳೋದು? ನೋಡಿದ್ರೆ ಯಾರು ಕಾಣಿಸುವುದಿಲ್ಲ. ಇವಳಿಗೆ ಹೆಸರು ಯಾವ್ದಂತ ಕೇಳಬೇಕಾ? ನಮಗೈರಿಸುವುದಕ್ಕಾಗುದಿಲ್ವೇ? ಒಳ್ಳೆ ನವನೀತಲ ಹಾಗಿದ್ದಾಳೆ, ಬಳ್ಳಿ ಹಾಗೆ ಬಳುಕುತ್ತಿದ್ದಾಳೆ. ಹಾಗಾದ್ರೆ ಆ ನಾಮವೇ ಒಳ್ಳೆ ಇವಳಿಗೆ. ಕೋಮಲೆಯೇ ನೀನ್ಯಾರು ಕಾಮಿನಿ ಯಾರು 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 ಕೋಮಲೆಯೇ ನೀನ್ಯಾರು ಬಾಬೆ ಯಾವಳು 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 ಪಿತನ ದ್ಯಾರೆಲೆ ನಿನ್ನ ಪಿತನ ದ್ಯಾರೆಲೆ ಬಾಮಿರಿಯಳೆ ಬಾಮಿರಿಯಳೆ ಯಾವಳು ಪಿತನ ದ್ಯಾರೆಲೆ ಬಾವಿನಿಯರೆ ಕೋಮಲೆಯ ನೀರ್ಯಾರು
ವಾಣಿ, ಕೋಕಿಲ ಕಂಠ ನಿನ್ನದ್ದು. ಹೌದಾ? ಎಷ್ಟು ಆಪ್ಯಾಯಮಾನವಾಗಿದೆ. ನೀನು ಹಾಂದಾಲಿನ ಬಳಿಗೆ ಓಡೋಡಿ ಬರಬೇಕು ತಾಯಿ. ಏನು ಒಂದವೇ ನೀನು, ಏನು ಚಂದವೇ. ಓ ನಾರಿ ರತ್ನವೇ, ನೋಡ್ತಾ ಇದ್ದೀಯಲ್ಲ ನನ್ನನ್ನು. ಇಲ್ಲಿಗೆ ಬರುವಾಗ ಹೇಗಿದ್ದೆ ನಾನು, ಈಗ ಹೇಗಾಗಿದ್ದೇನೆ ಅಂತ ನೋಡು. ನಿನ್ನ ಪರಿಚಯ ಕೇಳಬೇಕು ಅಂತ ಆಯ್ತು ನನಗೆ. ಅದಕ್ಕಾಗಿ ನಿನ್ನ ಬಳಿಗೆ ಓಡೋಡಿ ಬಂದೆ ನಾನು. ಕೋಮನೆಯಾಗಿರುವೆ ನೀನು, ಕಲ್ಲು ಬಂಡೆ ಮೇಲೆ ಕುಳಿತಿರುವೆ. ಬೀಸುವಂತ ಗಾಳಿಗೆ ನಿನ್ನ ಮೈಯೇ ನಡುಗುವುದಕ್ಕೆ ತೊಡಗಿದೆ. ಅಲುಗಾಟ, ನಾರಿ ಅಲುಗುತ್ತಾಳಲ್ವಾ. ಬಳ್ಳಿಯು ಹಾಗೆ ಬೆಳೆಯುತ್ತಾ ಬರುವಾಗ ಅದಕ್ಕೊಂದು ಮರದ ಆಶ್ರಯ ಬೇಕು. ನಾರಿಗೂ ಬೆಳೆಯುತ್ತಾ ಬರುವಾಗ ಒಂದು ಗಂಡಿನ ಆಶ್ರಯ ಬೇಕು. ಬಳ್ಳಿಗೊಂದು ಮರ, ಹೆಣ್ಣಿಗೊಬ್ಬ ವರ. ಇದು ಲೋಕದ ರೂಢಿ. ಬೆಳೆಯುತ್ತಾ ಬರುತ್ತಿರುವಂತಹ ಬಳ್ಳಿ ಆಗಿರುವಂತಹ ನೀನು ಹರಸಿಕೊಂಡು ಬಂದಿಯೋ ಏನೋ. ಈಗ ನಾನು ನಿನ್ನ ಬಳಿಗೆ ಬಂದೆ. ಓ ನಾನಿರುತ್ತವೆ, ನಗು ನಗುತ್ತಾ ನನ್ನ ನೋಡ್ತಾ ಇದ್ದಲ್ಲ. ನಿನಗೆ ಬೇಸರವಾಗಿ ನದಿ ತೀರಕ್ಕೆ ಬಂದದಲ್ಲ, ಆನಂದದಲ್ಲೇ ಇರುವೆ ನೀನು. ಯಾರನ್ನು ಅರಸಿಕೊಂಡು ಬಂದೆ ಹೇಳು. ನಿನ್ನ ಅಮ್ಮ ಯಾರು, ಆ ಪುಣ್ಯಗರ್ಭ ಯಾರು, ಅವಳ ಹೊಟ್ಟೆ ಎಷ್ಟು ದೊಡ್ಡದೋ. ದೊಡ್ಡದಂದ್ರೆ ಗುಡ್ಡಾಣದಾಗಿರುವ ಹೊಟ್ಟೆ ಅಂತ ಅರ್ಥವ. ಎಷ್ಟು ವ್ರತ, ಎಷ್ಟು ಉಪವಾಸ, ಎಷ್ಟು ನೇಮ, ಎಷ್ಟು ನಿಷ್ಠೆ, ಇದೆಲ್ಲವನ್ನು ಮಾಡಿ ಪುಣ್ಯ ಸಂಪಾದನೆಯ ಮೂಲಕವಾಗಿ ನಿನ್ನನ್ನು ಪಡೆದಿದ್ದಾಳೆ. ಹಾಗಾಗಿ ಪುಣ್ಯದ ಹೊಟ್ಟೆ ಎಷ್ಟು ದೊಡ್ಡದು ಅಂತ ಹೇಳಿದ್ದು ನಾನು. ನಿನಗೆ ಜನ್ಮವನ್ನು ಕೊಟ್ಟದ್ದು ನನ್ನ ತಂದೆ ಯಾರು. ಮತ್ತೆ ಅಭ್ಯಾಸವೇ ಇಲ್ಲ. ಯಾವುದು? ಹಪ್ಪಳ ತಟ್ಟುವಂತ. ಹಪ್ಪಳವಲ್ಲ, ಸೆಂಡಿಗೆ ಅಲ್ಲ. ಯಾರು ಹೇಳಿದ ಹಪ್ಪಳ ಅಂತ? ಮದುವೆ ಗಿದ್ವೆ ಏನಾದ್ರೂ ಆಗಿದ್ಯಾ ಅಂತ ಕೇಳಿದ್ದು ನಾನು. ಅದೊಂದು ಎಂತದ್ದು? ಯಾವುದು? ಮದುವೆ ಮತ್ತೊಂದು. ಅದೊಂದು ಮಾತಿಗೆ ಹೇಳಿದ್ದು ನಾನು. ಒಂದು ಅವಳಿ ಶಬ್ದ ಪ್ರಯೋಗ ಇಲ್ವ ಲೋಕದಲ್ಲಿ? ಮದುವೆ ಗಿದ್ವೆ ಏನಾದ್ರೂ ಆಗಿದ್ಯೋ? ಉಭಯ ಮಕ್ಕಳನ್ನು ಪಡೆದ್ರೆ ಅವಳಿ ಮಕ್ಕಳು ಅಂತ ಹೇಳಿದ್ರೆ ಸಾಕಾಗುತ್ತದೆ. ಕೆಲವರ ಅವಳಿ ಜವಳಿ ಅಂತ ಹೇಳುದಿಲ್ಲ. ಗಂಡು ಗಿಂಡು ಏನಾದ್ರು ಉಂಟಾ ನಿಮ್ಮ ಊರಿನಲ್ಲಿ? ಕೆಲವರು ಹೇಳುವಾಗ ಹೆಣ್ಣು ಗಿಣ್ಣು ಉಂಟಾ ನಿಮ್ಮಲ್ಲಿ? ಮಾತಿಗೆ ರೂಢಿ. ಹಾಗೆ ಮದುವೆ ಆಗಿದ್ವಿ ಏನಾದ್ರೂ ಆಗಿದೆಯಾ? ಹಾಗಿದ್ರೆ ಗಂಡಗಳು ಮಾಡ್ತಾ ಇದ್ದಾರೆ. ನಮ್ಮ ಹೆಸರೇನು? ನಿನಗೊಂದು ಒಳ್ಳೆಯ ನಾಮವಿರಲೇಬೇಕು. ಒಳ್ಳೆಯ ನಾಮವುಳ್ಳವರನ್ನು ಸುನಾಮರು ಅಂತ ಹೇಳುದಲ್ವಾ? ಸುನಾಮರು ಅಂತ. ನಿನ್ನನ್ನು ನಾನು ಸುನಾಮಿ ಅಂತ ಹೇಳ್ತೇನೆ. ಒಳ್ಳೆ ಹೆಸರುಳ್ಳ ಸುನಾಮಿ ಅಂತ ಹೇಳುವಲ್ಲ. ಒಳ್ಳೆಯ ಹೆಸರುಳ್ಳವರನ್ನು ಸುನಾಮಿಗಳು ಅಂತ ಹೇಳಬಹುದು. ಹಾಗಾಗಿ ನಿನ್ನ ಸುನಾಮವನ್ನು ಕೇಳುವಂತಹ ತವಕದಲ್ಲಿದ್ದೇನೆ ನಾನು. ಸತ್ಯ ಹೇಳು. ನಾಮ, ತಂದೆ, ತಾಯಿ, ಗಂಡ, ಇಲ್ಲಿ ಯಾಕೆ ಬಂದೆ, ಎಲ್ಲಾ ವಿಚಾರವನ್ನು ಹೇಳುವೆ ಆ ಬಂಗಾರಿ. ಜನರು ಬೇಡಲು ಕಳನೆ ಜನನಿ ಜನಕರ ಅರಿಯೇ ಕಳನೆ ಕಳನೆ ಜನರು ಕರೆದುದೇ ನಾಮಾಯನಗೆ, ಜನರು ಕರೆದುದೇ ನಾಮಾಯನಗೆ ಕಳನೆ ಜನನಿ ಜನಕರಾರಿಯೇ ಜನರು ಕರೆದುದ ನಾಮಯನಗೆ ಜನುಮ ಭೂಮಿಗಳಿಲ್ಲ, ಜನುಮ ಭೂಮಿಗಳಿಲ್ಲ, ನಾನಿರದ ಕಡೆಯಿಲ್ಲ, ನಾನಿರದ ಕಡೆಯಿಲ್ಲ. ಓ ತನುಜ ಧರೆಯನು ತೊಳಲುತಿಯನು 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 ಯಾರು ಬಹರಿನು ಎಂದು ಕಾಯುತ್ತಿರುವೆನು, ಯಾರು ಬಹರಿನು ಎಂದು ಕಾಯುತ್ತಿರುವೆನು.
ಅಂತ ಖಳನೆ. ಖಳನೆ. ಆ. ಯಾಕೆ ಹಾಗೆ ಹೇಳಿದೆ? ಮುಖದಲ್ಲಿ ಇರುವಂತಹ ಮೀಸೆಯನ್ನು ನೋಡಬಾರ್ದ? ಹೇಗಿದೆ ನನ್ನ ಪುರುಷ ಲಾಂಛನ? ಒಂದು 4 ಎಮ್ಮೆಗಳಿಗೆ ಸಾಕು. ಥು! ಎಲ್ಲ ಬಿಳಿ ಹುಲ್ಲ ನನ್ನ ಮೀಸೆ ಅಂದ್ರೆ. ಹಾಗೆಲ್ಲ ಇಷ್ಟು ಕಷ್ಟಪಟ್ಟು ನಾನು ಸೊಂಪಾಗಿ ಬೆಳೆಸಿದ್ದೇನೆ, ಎಮ್ಮೆಗಳಿಗೆ ಹುಲ್ಲು ಅಂತ ಹೇಳಿಬಿಟ್ಟಲ್ಲ ಇವಳು. ಹಾಗೆಲ್ಲ ಮತ್ತೆಂತದ್ದು? ಹುಲುಸಾಗಿ ಬೆಳೆದಿದೆ. ಹುಲುಸವಾದ ಪದ ಮೀಸೆ ಆ. ಗಂಡುಸರಿಗೆ ಯೋಗ್ಯವಾದ. ಆ. ಏ, ಓ ಧನುಜ, ಆಗ ಆವಾಗ ಖಳನೆ ಅಂತ ಹೇಳಿ ಈಗ ಧನುಜ ಅಂತ ಹೇಳ್ತೀನಿ. ಆ. ಅದ್ಯಾಕೆ ಹಾಗೆ ಹೇಳಿದೆ? ಉಟ್ಟಂತ ಉಡುಗೆ, ಆ. ತೊಟ್ಟಂತ ಆಭರಣ, ಮುಖದಲ್ಲಿರುವಂತಹ ಗಾಂಭೀರ್ಯ, ಆ. ಇತ್ತೇನೆಲ್ಲ ಕಾಣುವಾಗ ಆ. ಧನುಜ ಅಂತೇಳಿ ಕರೀರಿ. ಧನುಜ ತಿಲಕ ಅಂತ ಹೇಳು. ಆ. ಹ್ಮ್. ಪರಿಚಯನೆಲ್ಲ ಕೇಳುತ್ತಾ ಇದ್ದಿ. ಹೇಳೆ ಎಲ್ಲಿಂದ ಒಮ್ಮೆ ಬೇಗ ಹೇಳೆ. ಹೇಳುತ್ತೇನೆ. ಆ. ಎಲ್ಲಿಂದ ಪ್ರಾರಂಭಿಸುವುದಂತ? ಅಲ್ಲಿಂದಲೇ ಪ್ರಾರಂಭ ಮಾಡುದಲ್ಲ. ಅಲ್ಲಿಂದಂದ್ರೆ? ಅಲ್ಲಿಂದಲೇ ಯಾವ ಮಕ್ಕಳೇ ಆಗ್ಲಿ ಮೊದಲು ತಾಯಿಯನ್ನು ಹೇಳುದು, ತಾಯಿಯೋ ಇಂಥವಳು. ಆ. ಮತ್ತೆ ತಾಯಿ ಹೇಳುದು ಅಪ್ಪವೋ ಇಂಥವ ಅಂತ. ಹಾಗಾಗಿ ಅಮ್ಮ ಯಾರು ಅಂತ ಹೇಳು. ಆ. ಅಮ್ಮ ನನ್ನ ಅಮ್ಮ ಆ. ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಆ, ಅವಳನ್ನು ಅಮ್ಮ ಅಂತ ಹೇಳಬೇಡ ನೀನು. ಅದು ಏಕೆ? ಎಂತ ಮಕ್ಕಳೇ ಹುಟ್ಲಿ, ಆ. ದುಷ್ಟ ಮಕ್ಕಳಾದ್ರೂ ಹುಟ್ಟಿಕೊಂಡಾರು ತಾಯಿ ಯಾವತ್ತೂ ಹುಟ್ಟುವುದಿಲ್ಲ. ಇಲ್ಲ. ಹೌದಾ? ತಾಯಿ ಇರುವುದಿಲ್ಲ ಅಂತ ತಾಯಿ ಯಾವತ್ತು ಆ. ಮಕ್ಕಳನ್ನು ಲಾಲಿಸುವಲ್ಲಿ ಪಾಲಿಸುವಲ್ಲಿ ಬಹಳ ಕಷ್ಟವನ್ನು ಹೊಂದುತ್ತಾಳೆ, ಆ. ಬಹಳ ಪ್ರೀತಿಯಿಂದ ಸಾಕುತ್ತಾಳೆ. ಆ. ಅಂತಲ್ಲಿ ನಿನ್ನ ಅಮ್ಮ ಆ. ನಿನ್ನನ್ನು ಬಿಟ್ಟು ಹೊರಟು ಹೋದಳು ಅಂತಾದ್ರೆ ಅವಳನ್ನು ಅಮ್ಮ ಅಂತ ಹೇಳಬಾರ್ದು. ಮತ್ತೆ ಹೇಗೆ? ಅವಳು ಪಿಶಾಚಿ. ಅದು ಏಕೆ? ಮತ್ತೆಂತದ್ದು? ಅವಳ ಅಮ್ಮನ, ಅವಳ ಗುಮ್ಮ. ಹಾಗೆ ನಿನ್ನಂತ ಒಂದು ಹುಡುಗಿಯನ್ನು ಬಿಟ್ಟು ಹೋಗಿದ್ದಾಳೆ ಅವಳು. ಹಾಗೆ ಬಿಟ್ಟು ಹೋದಲ್ಲ, ಮತ್ತೆ ಹೇಗೆ? ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿಕೊಂಡಳು. ಸತ್ತೇ ಹೋದಳು ಅಂತ ಹೇಳಿದ್ದ ನೀನು. ಆ. ಆಹಾ, ಹಾಗಿದ್ರೆ ಅಪ್ಪ ಸಾಕಿದ್ದಲ್ವ ನೀನು? ಅಪ್ಪ ಯಾರವ? ಅಪ್ಪ ನಾನು ಹುಟ್ಟುವ ಮೊದಲೇ ಪರಲೋಕವನ್ನು ಸೇರಿದ. ಆ, ಆ. ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಅಮ್ಮನೂ ಇಲ್ಲ. ಹಾಗಿದ್ರೆ ನೀನು ಅಜ್ಜಿ ಸಾಕಿದ ಮೊಮ್ಮಗಳು. ಅಜ್ಜಿ ಯಾರಂತ ನನಗೆ ಗೊತ್ತಿಲ್ಲ. ಅಜ್ಜಿ ಗೊತ್ತಿಲ್ವಾ? ಇಲ್ಲ. ಇದು ಅಜ್ಜನ, ಅಜ್ಜನೇ ಇಲ್ಲ, ಮಾವ, ಮಾವನೇ ಇಲ್ಲ, ಮಾವ, ಭಾವನೇ ಇಲ್ಲ. ಇವರು ಯಾರು ಇಲ್ಲದ್ರೆ ನೀನು ಬೆಳೆದು ದೊಡ್ಡಬಳಾದದ್ದು ಹೇಗೆ? ಸುಜಾನರನ್ನ ಎತ್ತಿ ಪೊರೆದರು. ಯಾರವ ಸುಜನ ಅಂತ ಹೇಳುವವ? ಹೇಳು ಅವನ ಹೆಸರು, ಆ. ಅವನ ಪರಿಚಯ ಹೇಳು, ಅವನ ವಿಳಾಸ ಕೊಡು. ಆ. ಅವನನ್ನು ಬರೆಸಿ ಅವನಿಗೆ ಒಂದು ಪ್ರಶಸ್ತಿ ಕೊಡಬೇಕು ನನಗೆ. ಒಬ್ಬಲ್ಲ, ಮತ್ತೆ? ಸುಜಾನರು ಬಹಳ ಮಂದಿಗಳು ಆ. ಹಾಗೆ ಅನುಕಂಪ ಉಳ್ಳವರು, ಕರುಣೆ ಉಳ್ಳವರು ಇದ್ದ ಕಾರಣದಿಂದಾಗಿಯೇ ಆ. ನಿನ್ನಂತಹ ಅನಾಥಗೆ ಬಾಳಿ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ. ಆ. ಅವರಿಗೆ ಇಲ್ಲಿದ್ರೆ ನಮಸ್ಕಾರ ನನ್ನದು. ಅದು ಯಾಕೆ? ನಿನ್ನಂತ ಒಂದು ಅನರ್ಘ್ಯ ರಕ್ತವನ್ನು ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿಸಿ ಆ. ನಮ್ಮ ಅಧಿಕಾರದ ಈ ಪ್ರದೇಶಕ್ಕೆ ಕಳುಹಿಕೊಟ್ಟರಲ್ಲ, ಆ. ಹಾಗಾಗಿ ಒಂದು ಆನಂದ ಆದದ್ದು ನನಗೆ. ಹೌದು, ಹೋಗಲಿ. ಊರಿನವರೆಲ್ಲ ಸಾಕಿದ್ದಾರೆ. ಆ. ಆದ್ರೆ ಏನು ಮಾಡುದು? ಮನೆಯಲ್ಲಿ ಯಾವ ಮನೆಯಿಂದ ಬಂದ ಈಗ? ಅಯ್ಯೋ, ವಾಸ ಮಾಡೋದಕ್ಕೆ ಮನೆ ಎಂಬುದೇ ಇಲ್ಲ. ಆ? ವಾಸ ಮಾಡೋದಕ್ಕೆ ಮನೆಯೇ ಇಲ್ಲ. ಮನೆ ಇಲ್ಲದೆ ಬದುಕಿದ್ದೇಗಪ್ಪ ನೀನು ಕಾಡಲ್ಲಿಯ? ಮತ್ತೆ ಊರು ಎಂಬುದೇ ಇಲ್ಲ. ಊರು ಇಲ್ಲ, ಮನೆ ಇಲ್ಲ, ಹೇಗೆ ತಿರುಗಾಡ್ತಾ ಇರುದು? ತಿರುಗಾಡ್ತಾ ಇದ್ರೆ ಬದುಕು ಸಾಗಬೇಕಲ್ವೇನೆ? ಸಾಗಬೇಕು. ಬದುಕುವುದಕ್ಕೆ ಇರುವುದಕ್ಕೊಂದು ವಸತಿ ಬೇಕಾ ಬೇಡುವ? ಬೇಕು. ಎಲ್ಲಿರುವುದು ನೀನು? ಯಾರು ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾರೋ ಆ. ಆ ಮನೆ ನನಗೆ ವಸತಿ ಎಂಬುದಾಗಿ ತಿಳಿದುಕೊಂಡವಳು. ನಿನ್ನನ್ನು ಬರಮಾಡ್ತಾರ? ಅಯ್ಯೋ, ನೀನು ಬರುವಾಗ ಬೇಡ ಅಂತ ಹೇಳುದಿಲ್ಲ ಯಾರು? ಯಾರು? ಆ. ನಾನು ಬರುವಾಗ ಅದೆಷ್ಟೊಂದು ಭಕ್ತಿಯಿಂದ ಬರಮಾಡಿಕೊಳ್ತಾರೆ. ಹ್ಮ್. ಓಹೋ, ನಮ್ಮಮ್ಮ ಭಾಗ್ಯಲಕ್ಷ್ಮಿ ಬಂದೆಯಾ ಎಂಬುದಾಗಿ. ಭಾಗ್ಯದ ಲಕ್ಷ್ಮಿಯನ್ನು ಕಾಣ್ತಾರೆ ನೀನಲ್ಲಿ. ಹೌದು. ಆಮೇಲೆ ಹಾಗಂತ ಅಲ್ಲಿ ಎಷ್ಟು ಕಾಲ ಇರ್ತೀಯಪ್ಪ ನೀನು? ಒಂದೇ ದಿವಸ, ಆಹಾ. ಅನಿವಾರ್ಯವಾಗಿ 2 ದಿವಸ ಉಳಿದುಕೊಳ್ಳುವುದೇ ಉಂಟು. ಅಲ್ಲಿ ನಿಂತು ಹೊರಟು ಹೋಗುದಾ? ಆ. ಹೋಗುವಾಗ ಹೋಗುತ್ತ ಹೇಳ್ತಾರಲ್ಲ, ಬೇಸರ ಆಗುತ್ತದೆ. ಅಯ್ಯೋ, ಆ. ಕಳುಹಿಸಿಕೊಡುವಾಗ ಅಷ್ಟೇ ಬೇಸರ ಪಡ್ತಾರೆ. ನಿನ್ನೆ ದಿವಸ ನಮ್ಮ ಮನೆಗೆ ಬಂದಿದ್ಯಲ್ಲಮ್ಮ, ನಮ್ಮ ಮನವನ್ನೆಲ್ಲ ಮುದ್ದಗೊಳಿಸಿದ್ಯಲ್ಲ, ಇವತ್ತು ಹೋಗ್ತಾ ಇದ್ಯಲ್ಲ, ಬರುವ ವರ್ಷಕ್ಕೆ ಇದೇ ಸಮಯಕ್ಕೆ ಇಲ್ಲಿಗೆ ಬರಲೇಬೇಕೆಂಬುದಾಗಿ. ಆಹಾ, ಅವರಿಗೆ ಸಂತೋಷವನ್ನು ಇಡ್ತೀನಿ ನೀನು. ಆ. ಹೊರಟು ಹೋಗುವಾಗ ಅಷ್ಟೇ ಬೇಸರವಾಗುತ್ತದೆ. ಆ. ಆಗಲಪ್ಪ. ಆ. ಹಾಗೆ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗುತ್ತಾ ಇದ್ರೆ ಆ. ಒಂದು ನಿಶ್ಚಯವಾದಂತಹ ಹೆಸರು ಅಂತ ಇರುವುದಿಲ್ಲ. ಇರುವುದೇ ಇಲ್ಲ. ನಿನಗೆ ನಾಮ ಇಲ್ಲ, ಹಾಗಾಗಿ ನಾನೊಂದು ನಾಮ ಇರಿಸ್ತೇನೆ. ಬೇಡ. ಕೋಮಲಾದಿತ್ತ, ಕೋಮಲ ಹಾಗೆ ಹೇಳಿದ ಅದು ಬೇಡ. ಕೋಮಲ ಅಂತ ಹೇಳಿದಲ್ವ ನಾನು? ಕೋಮಲೆ ಅದೆಲ್ಲ ಬೇಡ. ಮತ್ತೆ? ಒಬ್ಬೊಬ್ಬರ ಹೆಸರು ಒಂದೊಂದು ಹೆಸರನ್ನು ಇರಿಸಿ ಕರೀತಾರೆ. ಆ. ಕೆಲವರೆಲ್ಲ ನನ್ನನ್ನು ಚಂಡಿ ಅಂತ ಕರೀತಾರೆ. ಅವನಿಗೆ ತಲೆ ಸರಿ ಇಲ್ಲ. ಯಾಕೆ? ಚಂಡಿ ಅಂದ್ರೆ ಉಗ್ರ ರೂಪವಲ್ವೇನೆ? ಹೌದು. ನೀನು ಎಷ್ಟು ಚಂದ ಐತಿ ನೋಡ್ಲಿಕ್ಕೆ. ಆ ಹೆಸರು ನಿನಗೆ ಏನಾದ್ರು ಸಂಬಂಧ ಇಲ್ಲ. ಆ. ಸಂಬಂಧ ಇಲ್ಲದ ಹೆಸರು ಇರಿಸಬಾರ್ದು, ಅದು ಬೇಡ. ಬೇಡ. ಆ ಹೆಸರು ಬೇಡ. ಇನ್ನು ಕೆಲವರು ಕಾಳಿ ಅಂತ ಅಯ್ಯೋ, ಅವನಿಗೆ ಕಣ್ಣೇ ಸರಿ ಇಲ್ಲ ಹಾಗಿದ್ರೆ. ಆ. ಕಾಳಿ ಅಂದ್ರೆ ಕರಿ ಕಪ್ಪಲ್ವೇನೆ? ಹೌದು. ನೀನು ಬೆಳ್ಳಗೆ ಬೆಳ್ಳಗೆ ಹೇಗಿದ್ದಿ, ಕಂಚಿನ ತಾಂಬಾಳೆ ಹಾಗೆ. ಬಂಗಾರದ ಬಣ್ಣದಲ್ಲಿ ಕಂಗೊಳಿಸಿಕೊಳ್ಳೋದು ಕಾಳಿ ಅಂತ ಹೇಳಿದ್ರೆ ಆದೀತ, ಆ. ಅದು ಬೇಡ. ಆ. ಆ ಹೆಸರು ಆಗ್ಲಿಕ್ಕಿಲ್ಲ. ಭೈರವಿ ಅಂತ ಕರೀತಾರೆ. ಅಬ್ಬಬ್ಬ, ಆ. ಒಬ್ಬನಿಗೂ ತಲೆ ಸರಿ ಇಲ್ವಾ ಅಂತ. ಅದು ಯಾಕೆ? ಭೈರವಿ ಅಂದ್ರೆ ಉಗ್ರ ರೂಪ ಅಲ್ವೇನೆ? ಆ. ಕೋರೆನಾಡೆ, ಕೆಂಗಣ್ಣು, ಕೆಂಚು ಕೂದಲು, ಉಗ್ರ ರೂಪ ಅದು. ಆ. ನೀನು ನಿನ್ನ ಹತ್ತಿರ ಬಂದಿತ್ತ ಉಗ್ರ ರೂಪ? ಬಂದಿತ್ತ. ಎಷ್ಟು ಸ್ಪೃದ್ರೂಪಿಣಿ ಆಗಿದ್ದಿ ನೀನು. ಆ. ಹಾಗಾಗಿ ಭೈರವಿ ಆಗ್ಲಿಕ್ಕಿಲ್ಲ. ಆ ಯಾಕೆ? ಹೆಸರೆಲ್ಲ ಯಾಕೆ ಗೊತ್ತುಂಟಾ? ಭೈರವಿ ಅಂತ ಹೆಸರಿಟ್ಟದ್ದು ಯಾಕಪ್ಪ? ನನಗೆ ಸಂಗೀತ ಅಂದ್ರೆ ಅಚ್ಚುಮೆಚ್ಚು. ಆಹಾ. ಅದರಲ್ಲಿ ಭೈರವಿ ರಾಗ ಅಂದ್ರೆ ತುಂಬಾ ಪ್ರೀತಿ. ಆನಂದ ಭೈರವಿಯೋ, ನಟ ಭೈರವಿಯೋ, ಸಿಂಧು ಭೈರವಿಯೋ, ಯಾವ ಭೈರವಿ? ಬರೀ ಭೈರವಿ. ಹೌದಾ? ಆ. ಭೈರವಿ ರಾಗ ಒಳ್ಳೆಯದು, ಆ. ಆದ್ರೆ ಹೆಸರಿಗೆ ಅದಾಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಅದು ಬೇಡ, ನಾನೊಂದು ಹೆಸರು ಇಡ್ತೇನೆ. ಇವಳಿಗೆ ಒಂದು ಒಳ್ಳೆ ಹೆಸರು ಇತ್ತು. ಯಾವ ಹೆಸರು ಅಂತ ನಾನು ಇವಳಿಗೆ ಬೇಡ. ಹೆಸರುಂಟು. ಉಂಟ? ಆ. ಯಾವ್ದದು? ಮೋಹಿನಿ. 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 ಹೇಗೆ?
ಮೋಹಿನಿ ಮೋಹಿನಿ ಭುವನೈಕ ಮೋಹಿನಿ ನನ್ನ ಹೃದಯ ಮೋಹಿನಿ. ಓ ಅಬ್ಬ, ಹೊಟ್ಟೆ ತುಂಬಿತ? ನಿನ್ನ ಹೆಸರು ಹೇಳುವಾಗಲೇ ಹೊಟ್ಟೆ ತುಂಬಿದ ನನಗೆ. ನೀನು ಸಾಮಾನ್ಯ ಮೋಹಿನಿ ಅಲ್ಲ, ನೀನು ಹೃದಯ ಮೋಹಿನಿ ಚಿನ್ನ, ಹೃದಯ ಮೋಹಿನಿ. ಹೌದಾ? ಹೌದಪ್ಪ. ಇಷ್ಟೆಲ್ಲ ಪರಿಚಯ ಎಲ್ಲ ಆಯ್ತು. ನನ್ನನ್ನು ವಿಚಾರಿಸುವಂತ ವ್ಯಕ್ತಿ ಯಾರು ಎಂಬುದಾಗಿ ನನಗೆ ಪರಿಚಯ ಆಗ್ಲಿಲ್ಲ. ನಾನು ಯಾರು ತಗೊತ್ತಿಲ್ಲ ನನಗೆ. ಇಲ್ಲ ಬಾಲೆ ಗುಣಮಾಲೆ ಶಶಿಪಾಲೆ ಬಾಲೆ ಎಲ್ಲನೂ ವರಿಸಿ 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 ಓ ಶೀಲೆ ಎಲ್ಲರೂ ವರಿಸಿ 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 ಸೌಭಾಗ್ಯ ಭೋಗಗಳ ತಾಳು ಬಾರಲು ನಗುತ್ತ ಸೌಭಾಗ್ಯ ಭೋಗಗಳ ತಾಳು ಬಾರಲು ನಗುತ್ತ ಶೀಲೆ ವರಿಸುವ ನೀ ಸುಖಿಸುವ ಒಲಿಸುವ ನಲಿಸುವ ನಲಿಸುವ ಸುಖಿಸುವ ಒಲಿದು ನಲಿದು ವರಿದು ಸುಖಿಸುವ ಲೋಕ ಸಂಚಾರ ಮಾಡ್ತೇನೆ ಅಂತ ಹೇಳ್ತೀನಿ ನೀನು. ಹೌದು. ಆದ್ರೆ ಲೋಕದ ಬಗ್ಗೆ ನಿನಗೆ ಏನು ತಿಳಿದಿಲ್ಲ ಅಂತ ಗೊತ್ತಾಯ್ತು. ಹೌದಾ? ನಿನಗೆ ಗೊತ್ತಿದ್ರೆ ನನ್ನ ಬಗ್ಗೆ ತಿಳಿದಿರಬೇಕಿತ್ತು. ಅಂತ ಅತಿಶಯವಾದಂತ ಯೋಗ್ಯತೆಯನ್ನು ಹೋಗಿ ಬರಿದ್ದೇನೆ ನಾನು. ವರ್ತಮಾನ ಕಾಲದಲ್ಲಿ ಈಗ ನಾಳೆ ಸಾಯುವಂತ ವೃದ್ಧರಲ್ಲಿ ಕೇಳು, ನಿನ್ನ ಹುಟ್ಟಿದ ಮಕ್ಕಳಲ್ಲಿ ಕೇಳು, ನನ್ನ ಕುರಿತಾದಂತಹ ವಿಚಾರವನ್ನು ಹಾಡಿ ಹೊಗಳ್ತಾರೆ. ಹೌದಾ? ಅಂತಾರೆ ಹತ ಯೋಗ್ಯತೆ ಹೊಂದಿ ಬರಿದ್ದೇನೆ ನಾನು. ಮಹಾ ಸಾಧಕ ಮೂರು ಲೋಕದ ದೊರೆಯಾಗಿ ಏಕವೀರಾದ್ರನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ದೇವದೇವನಾಗಿ ಬರೆಯುತ್ತಿರುವಂತಹ ಹಳೆಯ ಅರುಣನ ಹೊಸ ಅರುಣನ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಇವಳಿಗೆ ಆಗಿದೆ. ಹಳೆಯದ್ದು ಸ್ವಲ್ಪ ಕೇಳಿದ್ದೇನೆ. ಇದು ಮೂರನೇ ಹಂತ ಅರುಣದ್ದು. ಹೌದಾ? ಎರಡು ಬಿದ್ದು ಹೋಗಿದೆ ಮೊದಲೇ. ಅದು ಹೇಗೆ? ನರತ್ವ ನರೋತ್ತಮತ್ವ ನಾರಾಯಣತ್ವ. ಮೊದಲು ನರನಾಗುವುದು, ಮತ್ತೆ ನರರಲ್ಲಿ ಉತ್ತಮನಾಗುವುದು, ಮತ್ತೆ ನರರಲ್ಲಿ ಅವನು ದೇವದೇವನಾಗುವುದು, ನಾರಾಯಣತ್ವ ಅಂತ ಹೇಳಿದೆ ನಾನು. ಹಾಗಾಗಿ ಆ ಎರಡು ಹಂತ ಮುಗಿದು ಹೋಗಿದೆ. ಇದು ಮೂರನೇ ಹಂತ. ನಾನೀಗ ದೇವದೇವನಾಗಿ ಬರೆಯುತ್ತಿರುವಂತಹ ಅರುಣ ದೈತ್ಯರಿದ್ದೇನೆ. ಆದ್ರೆ ಇಲ್ಲಿ ಸೋಲಿಲ್ವೇ ನಾನು? ಸೋಲೇ ಇಲ್ಲ. ಮೂರು ಲೋಕ ಸಂಚಾರ ಮಾಡಿದ್ದೇನೆ. ದೇವಲೋಕವನ್ನು ಪ್ರವೇಶ ಮಾಡಿದಂತಹ ಕಾಲಕ್ಕೆ ದೇವತೆಗಳೆಲ್ಲ ಆಯುಧವನ್ನು ಕೆಳಗೆ ಹಾಕಿ ನನ್ನ ಕಣ್ಣ ಮುಂದೆ ಜೀವ ಹಾಸಾದ ಅಂತ ಹೇಳಿದ್ರು. ಹೌದಾ? ನೀನು ಹೇಳಿದ ಸೇವೆ ಮಾಡ್ತೇನೆ ಅಂತ. ಅನುಗ್ರಹಕಾರಕರಾದಂತಹ ದೇವತೆಗಳು ಈಗ ನನ್ನ ಕಿಂಕರರಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಅಂತಾರೆ ಹತೆ ಯಾವ ಪ್ರದೇಶ ಸೇರಿದ್ರು ಅರುಣ ಸೋಲುವನಲ್ಲ, ಗೆದ್ದು 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 ಬದುಕಿದವನಿದ್ದೇನೆ. ಆದ್ರೆ ಇಲ್ಲಿ ನಾನು ಸೋತೆ ಚಿನ್ನ, ನಾನು ಸೋತು ಬಿಟ್ಟೆ. ಯಾರಲ್ಲಿ ಈಗ ಪೆಟ್ಟು ತಿಂದು ಬಂದದ್ದು? ನನಗೆ ಹೊಡೆಯುವ ಯಾರವ? ಮತ್ತೆ ಸೋತದ್ದು ಪೆಟ್ಟು ಕೊಡುವವ ಅಲ್ಲ, ಸೋತದ್ದು ಹೇಗೆ? ಅವೊಬ್ಬ ಮರೆಯಲ್ಲಿದ್ದಾನಾಗ ಅನಂದನೆಂಬವ. ಹೌದಾ? ಮದನನೆಂಬ ದುರಾತ್ಮ ನನ್ನ ಕಣ್ಣಿಗೆ ಕಾಣ ಸಿಗದೆ ಮನೆಯಲ್ಲೇ ಉಳಿದು ತನ್ನ ಪಂಚ ಸಹಾಯಕಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ನನ್ನ ಹೃದಯ ಪ್ರವೇಶ ಮಾಡಿ ಹೃದಯವನ್ನೇ ಛಿದ್ರ ಛಿದ್ರ ಮಾಡಲಿಕ್ಕೆ ತೊಡಗಿದೆ ಆ ಬಾಣಗಳು. ಹಾಗಾಗಿ
ನಿನ್ನ ಮುಂದೆ ನಾನು ಸೋತೆ ಅಂತ ಹೇಳುದು ನಾನು. ಓ ಹಾಗೆ. ನನ್ನನ್ನು ಸೋಲಿಕ್ಕೆ ಬಿಡಬೇಡ. ಹ. ಮನೋಜ ಬಾಣ ಬಿಡುವುದು ಬೇಡ. ಹ. ಮನ್ಮಥನ ಬಾಣದ ಹಾಗೆ ನೀನು ಆಗಮಿಸಿರುವೆ. ಹ. ಅರವಿಂದ ಅಶೋಕ ಚೂತ ನವಮಲ್ಲಿಕ ನಿಲೋತ್ಪಲಗಳೆಂಬಂತಹ ಪಂಚ ಸಹಾಯಕಗಳು. ಹ. ಆ ಪಂಚ ಸಹಾಯಕಗಳು ನಿನ್ನಲ್ಲಿಯೇ ಇದೆ. ಹೌದಾ? ಅರವಿಂದದ ಮುಖಮಂಡಲ, ಹ. ಚೂತದ ವರ್ಣ, ಹ. ನೀಲೋತ್ಪಲದ ಹಾಗಿರುವಂತಹ ಕಣ್ಣುಗಳು, ಹ. ನವಮಲ್ಲಿಕದ ಹಾಗಿರುವಂತಹ ರಥನ ಪಂಕ್ತಿಗಳು. ಹ. ಹಾಗಾಗಿ ನೀನೇ ಪಂಚಬಾಣ. ಹ. ಮನೋಜನ ಪುಷ್ಪಬಾಣದ ಹಾಗೆ ಹ. ನನ್ನ ಉದ್ಯಾನವನವನ್ನು ಪ್ರವೇಶ ಮಾಡಿ ಹ. ನನಗೆ ಸಂತೋಷವನ್ನು ನೀಡ್ತಾ ಇದ್ದಿ. ಹ. ನನ್ನ ಹೃದಯವನ್ನು ಪ್ರವೇಶಿಸಿ ಹ. ಬೇಕು ಬೇಕು ಎಂಬಂತಹ ಭಾವನೆಯನ್ನು ಹೆಚ್ಚು ಮಾಡ್ತಾ ಇದ್ದಿ. ಹಾಗಾಗಿ ಮನಮೋಹಿನಿ ಅಂತ ಹೇಳಿದೆ ನಾನು. ಹ. ನಾನು ಸೋಲಬಾರದು, ಸರಿ. ನಾನು ಗೆಲ್ಲಬೇಕು, ಗೆಲ್ಬೇಕಾದ್ರೆ ತ್ರಿದೋಷದಲ್ಲನಾಗಿಯೇ ಉಳಿಯಬೇಕು. ಹ. ನಾನು ಹಾಗೆ ಉಳಿಬೇಕು ಅಂತಾದ್ರೆ ಆದ್ರೆ ನನ್ನ ಜೊತೆಗೆ ನೀನು ಬೇಕು. ಹ? ಈ ಗಾಯಕ್ಕೆ, ಈ ಊರಿಗೆ ಔಷಧವ ನೀ ಬಲ್ಲೆ. ಹೌದಾ? ನೀನು ಔಷಧ ಕೊಡುವುದು ಬೇಡ, ಹ. ನೀನೇ ಔಷಧವಾಗಿ ಒದಗಿ ಬಾ ನನಗೆ. ನಾನು ಗೆಲ್ಲುವಂತೆ ಮಾಡು. ಹ. ಮೂರು ಲೋಕದ ಒಳಗಿರುವಂತಹ ಸುಖೋಪಭೋಗ ವಸ್ತುಗಳೆಲ್ಲ ಹ. ನಿನಗೆ ಒಲಿದು ಬರ್ತದೆ. ಹ. ಆ ಸುಖವೆಲ್ಲವನ್ನು ಉಂಡು ಹ. ಸಂತೋಷಗೊಳ್ಳು. ಹ. ನಾನು ರಾಜ, ಹ. ನೀನು ರಾಣಿ. ನಾನು ದೇವ, ನೀನು ದೇವಿ. ಬಾಳೆ ಬಾಳೆ. ನನ್ನನ್ನು ಮದುವೆ ನುಡಿಯ ಗೆದ್ದಾಗ ಮೊಯ್ಲಿಯು ಬೆದ್ದಲು ನಿನ್ನ ಒಡೆಯ ಸುಂಬಾಗ್ಯದನವನು, ನಿನ್ನ ಒಡೆಯ ಸುಂಬಾಗ್ಯದನವನು. ಮಡದಿಯೋರ್ವಳ ಕರಳು ದುಡುಕಿ ಕೈ ಮಾಡುತ್ತ, ಮಡದಿಯೋರ್ವಳ ಕಣ್ಣು ದುಡುಕಿ ಕೈ ಮಾಡುತ್ತ, ನಡೆದಾಳ ನಗರ ಪಟ್ಟಣಗೆ, ಆಗ ನಡೆದಾಳ ನಗರ ಪಟ್ಟಣಗೆ. ಮಡದಿಯೋಳ ಕಣ್ಣು ದುಡುಕಿ ಕೈ ಮಾಡುತ್ತ ನಡೆದಾಳ ನಗರ ಪಟ್ಟಣಗೆ. ನುಡಿಯ ಕೇಳಿದಾಗ ಮೋಹಿನಿಯು ಬೇಡ. ಮಾತನ್ನು ಕೇಳಿದಾಗ ನಗು ಬರುತ್ತಾ ಇದೆ. ಪರಿಹಾಸ್ಯದ ನಗುವೆ, ಸಂತೋಷದ ನಗುವೆ. ಹಾಗೆಲ್ಲ ಮತ್ತೇನು? ಇಬ್ಬರು ವ್ಯಕ್ತಿಗಳು ಒಂದೇ ಪಥದಲ್ಲಿ ಮುನ್ನಡೆದುಕೊಂಡು ಹೋಗ್ತಾರೆ. ಹ. ಮುಂದಿರುವಂತಹ ವ್ಯಕ್ತಿ ಒಂದು ಕಲ್ಲನ್ನು ಎಡವಿ ಕೆಳಗೆ ಬೀಳ್ತಾರೆ. ಹ. ಹಾಗಂತ ಹಿಂದಿರುವಂತ ವ್ಯಕ್ತಿ ಕೂಡ ಅದೇ ಕಲ್ಲನ್ನು ಎಡವಿ ಕೆಳಗೆ ಬಿದ್ದರೆ ಆತನ ಬುದ್ಧಿಗೆ ಏನಂತ ಹೇಳಬೇಕು? ಅವರಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ಬೇಕು. ನೀನ್ ಕೂಡ ಹಾಗೆ ಹೊರಟಿದ್ಯಾ? ಜಾಗ್ರತೆ, ನನ್ನನ್ನು ಹೇಳಬೇಡ. ಹೌದಾ? ಮುಂದೆ ಹೋಗುವ ಎಡವಿ ಬಿದ್ದ ಅಂತಾದ್ರೆ ಹ. ನಾನು ಆ ದಾರಿಯಲ್ಲ, ಬೇರೆ ದಾರಿಯಲ್ಲಿ ಹೋದೆ. ಹೌದಾ? ಒಂದು ವೇಳೆ ಅದೇ ಮಾರ್ಗದಲ್ಲಿ ಹೋಗಬೇಕು ಅಂತಾದ್ರೆ ಹ. ಆ ಕಲ್ಲನ್ನು ಮೆಟ್ಟಿ ಹ. ಬದಿಗೆ ಸರಿಸಿ ಹ. ದಾರಿ ಮಾಡಿಕೊಂಡು ಹೋದೇನು. ಆನೆ ಹೋದ ಹಾಗೆ. ಆನೆ ಹೋದದ್ದು ಉಳಿದದಕ್ಕೆಲ್ಲ ದಾರಿ. ಆನೆ ಹೆಜ್ಜೆಯಲ್ಲಿ ಉಳಿದ ಹೆಜ್ಜೆಗಳು ಅಡಗುತ್ತದೆ. ಹ. ನನ್ನ ನಡೆ ಅಂದ್ರೆ ಹಾಗೆ. ಹೌದಾ? ಹ. ನಿನ್ನ ವಂಶದ ಬಗ್ಗೆ ಎಲ್ಲ ಕೇಳಿ ತಿಳಿದುಕೊಂಡಿದ್ದೇನೆ. ಏನು ಬಲ್ಲೆ? ಈ ಹಿಂದೆ ಶೋಣಿತಾಪುರದಲ್ಲಿ ಹ. ಶುಂಭಾಸುರ ಎಂಬ ಮೆರೀತಾ ಇದ್ದ. ಧನುಕುಮಾರಕ ಶುಂಭದಾನವ. ಹ. ಹ. ಕದಂಬವನದಲ್ಲಿ ಇರುವಂತಹ ಮೋಹಿನಿಗಾಗಿ ಹ. ಮರುಳಾದ. ಎಲ್ಲ ದೇವತೆಗಳ ಮೋಸಲ್ವೇನೆ. ಹ. ಮಹಾವಂಚಕರ ದೇವತೆಗಳು ಏನು ಮಾಡ್ಯಾರ, ಅವರು ಏನು ಮಾಡ್ಯಾರ. ಹ. ಹ. ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ, ಹ. ದುಡುಕಿದ. ಹ. ಆಕೆ ಮೇಲೆ ಕೈ ಮಾಡಬೇಕಾಗಿ ಹೊರಟು. ಹ. ಕಡೆಗೆ ಎಲ್ಲರನ್ನು ಕಳೆದುಕೊಂಡ. ಹ್ಮ್. ಕಡೆಗೆ ಆತನೇ ಅಂತಕನ ಪಟ್ಟಣವನ್ನು ಸೇರಿದ. ಹ್ಮ್. ನೀನೇ ಆಲೋಚನೆ ಮಾಡು. ಏನು? ನಿನ್ನ ಒಡೆಯನ ಮರಣಕ್ಕೆ ಕಾರಣವಂತಹ ಮೋಹಿನಿಯೇ ತಾನೇ? ಆ? ನೀವು ನಾನಲ್ಲ, ಮತ್ತೆ ನಾನಲ್ಲ. ಮತ್ತೆ ನನ್ನ ಹಾಗೆ ಅವಳು ಇಲ್ಲಿಗೆ ಬಂದರೆ ಅವಳನ್ನು ಮದುವೆ ಆಗ್ತೀಯಾ, ಮಾನಿಸ್ತೀಯಾ, ಮನ್ನಿಸ್ತೀಯಾ? ಸುಖವನ್ನು ಹೊಂದುವುದಕ್ಕಾಗಿ ಹ. ನಾನು ಬಾಳಿ ಬದುಕುತ್ತಾ ಇದ್ದೇನೆ ಅಂತ ಭಾವಿಸಬೇಡ. ಮತ್ತೆ ಯಾಕೆ? ಹಾಗೆ ಸಾಧಿಸುವುದಕ್ಕಾಗಿ ಹ. ನನ್ನ ದೊರೆಯಾದಂತಹ ಶುಂಭಾಸುರ, ಹ. ಅವನ ಮರಣಕ್ಕೆ ಕಾರಣ ಅಂತ ಮೋಹಿನಿ, ಹ. ಅವಳು ದೊರಕಬೇಕು. ಹ. ಅವಳಲ್ಲಿ ಹಾಗೆ ಸಾಧಿಸುವುದೇ ನನ್ನ ಉದ್ದೇಶ. ಹ. ಹಾಗಾಗಿ ಸಾಧಿಸಿ ಹ. ಇಷ್ಟನ್ನು ಸಂಪಾದಿಸಿ ಹ. ನಾನು ಕಾಯುತ್ತಾ ಕಾಲವನ್ನು ಕಳೀತಾ ಇದ್ದೇನೆ. ಹ. ಅವಳು ಚಂಡಿಕೆ, ಹ. ಆ ಮೋಹಿನಿ, ಹ. ಅವಳು ಬಂದರಂದಾದರೆ ಆದ್ರೆ ಬಿಡ್ತೇನೆ ಅಂತ ಭಾವಿಸಬೇಡ. ಏನ್ ಮಾಡ್ತಿ? ಅವಳನ್ನು ಹಿಡಿದು ಹ. ಅವಳ ಮತವನ್ನು ಹದ ಮಾಡಿ ಹ. ನನ್ನ ಮಡದಿಯನ್ನಾಗಿಸಿಕೊಂಡೇನು. ಅಲ್ಲದಿದ್ದರೆ ಸಾಧ್ಯವಾದರೆ ಹ. ಅವಳ ತಲೆಯನ್ನೇ ಕತ್ತರಿಸಿ ಹ. ಸತ್ತಂತ ಹೊರಗೆ ಹ. ಅವಳ ರಕ್ತದಿಂದ ತರ್ಪಣ ಬಿಟ್ಟೆನು. ದೂರವ ಬಿಟ್ಟಳುಕಿ ಓಡಿದುದೇಕೆ ಬೇರು, ಓಡಿದುದೇಕೆ ಬೇರು. ಕೆಲವ ಗಂಡದರಿಂದ ಓಡಲು
ಹಾಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಕೊಡ್ತೀನಿ ಎಂಬುದಾಗಿ ಹೇಳ್ತಾ ಇದೆಯಲ್ಲ. ಏನು ಆಡಂಬರದ ಮಾತಲ್ಲ, ಅಂತರಂಗದ ನುಡಿಗಳಿವು. ಹೌದಾ? ಮತ್ತೆ ಈ ಹಿಂದೆ ಸಂಗ್ರಾಮವೇ ನಡೀತಾ ಇತ್ತಂತೆ. ಚಂಡಿಕೆ ಭೀಕರಂತ ರೂಪವನ್ನು ನೋಡಿ ಹೆದರಿ ಓಡಿ ಹೋದದ್ದು ಯಾಕೆ? ಒಂದು ಕೆಮ್ಮು ಬರುದಪ್ಪ ನನಗೆ ಗ್ರಹಚಾರ. ಅದು ನದಿ ತೀರದಲ್ಲೇ ತಿರುಗಾಡಿದಲ್ಲ ಸ್ವಲ್ಪ ಹೊತ್ತು. ಹೌದಾ? ಸ್ವಲ್ಪ ಒಂದು ಜಲದೋಷ ಪ್ರಾರಂಭ ಆಯ್ತು ಅಂತ, ಹಾಗಂತ ಕೆಮ್ಮು ಬಂದದ್ದು ನನಗೆ. ಇದೇ ಸುದ್ದಿ ಮಾತಾಡುವಾಗ ಕೆಮ್ಮು ಬರ್ಬೇಕಾ? ಯಾವ ಸುದ್ದಿ ಮಾತಾಡ್ತೀನಿ ನೀನೀಗ? ರಣಕ್ಷೇತ್ರ ಹೆದರಿ ಓಡಿ ಹೋದದ್ದು. ನಾನು ಹೆದರಿ ಓಡಿದ್ದು ಅಂತ ಹೇಳ್ತೇನೆ ನೀನು? ಮತ್ತೆ ನನಗೆ ಕೆಮ್ಮು ಬಂದದ್ದು ಆವಾಗಲೇ ಆಯ್ತು. ಹೌದಾ? ಇನ್ನೊಮ್ಮೆ ಹೇಳಬೇಡ ಹೆದರಿದ್ದು ಅಂತ. ನಾನು ಹೆದರಿ ಮಾಡಿದ್ದೇನು ಅಲ್ಲ, ನಾನು ಅವರ ರಾಜಕಾರಣಿಯಾಗಿ ಮಾಡಿದೆ. ಹೌದಾ? ನಿನಗೆ ರಾಜಕಾರಣ ಗೊತ್ತುಂಟ ಇಲ್ವ ಹೇಳು? ವಿರೋಧಿಗಳು ಪ್ರಬಲರಾದಾಗ, ತಮ್ಮಲ್ಲಿ ಶಕ್ತಿಯ ಕೊರತೆ ಇರುವಾಗ ನಾವಲ್ಲಿ ಓಡಬೇಕು. ಅದು ಯಾಕೆ? ಮರೆಯಲ್ಲಿದ್ದುಕೊಂಡು ಬೇಕಾದಂತಹ ಶಕ್ತಿಯನ್ನು ತುಂಬಿ ವಿರೋಧಿಗಳ ವಿನಾಶವನ್ನು ಎಣಿಸಿ ಒಮ್ಮೆಲೆ ಅವರ ಮೇಲೆ ಎರಗಿ ಅವರು ಸರ್ವನಾಶ ಮಾಡಬೇಕಾದ್ದು ಅದು ರಾಜಕಾರಣಿಯಾದವನಿಗೆ ಕರ್ತವ್ಯ. ನಾನೊಬ್ಬ ರಾಜಕಾರಣಿಯಾಗಿ ಓಡಿದ್ದೇನೆ ವಿನಃ ಹೆದರಿ ಅಂತ ಹೇಳಬೇಡ ಸುಮ್ಮನೆ. ಈಗ ಮೊದಲಿನ ಹಾಗೆಲ್ಲ ಒಳ್ಳೆ ಸಂಪಾದನೆ ಮಾಡಿದ್ದೇನೆ ನಾನು. ನೀನು ಯುಗ ಯುಗಕ್ಕೆ ಹಿಂದೆ ನೋಡಿದ ಅರುಣಾಸುರ ಅಲ್ಲ, ಈಗ ಅರುಣದೇವ. ಎಲ್ಲಿಗೆಲ್ಲ ಹೋಗಿದ್ದಿ, ಹೇಗೆಲ್ಲ ಸಂಪಾದನೆ ಮಾಡಿದ್ದಿ, ಲೆಕ್ಕಾಚಾರ ಎಲ್ಲ ಆಕೆಗೆ ಇದೆ. ಲೆಕ್ಕಾಚಾರ ಅವಳು ಯಾಕೆ ಲೆಕ್ಕಾಚಾರ ಇಡುವುದು? ನನ್ನದು ನನ್ನ ಲೆಕ್ಕಾಚಾರ ಇಡಲಿಕ್ಕೆ ಜನ ಉಂಟಲ್ಲ. ಈಗ ಲೆಕ್ಕಾಚಾರವನ್ನು ಚೊಕ್ಕ ಮಾಡೋದಕ್ಕಾಗಿ ಇಲ್ಲಿಗೆ ಬಂದಿದ್ದಾಳೆ. ಅತ್ಯಂತ ಹುಡುಕುದು ಯಾಕೆ? ಬಂದಿದ್ದಾಳೆ. ಎಲ್ಲಿ ಬಂದಿದ್ದಾಳೆ? ಹೌದು, ಎಲ್ಲಿ ಬಂದಿದ್ದಾಳೆ? ಇಲ್ಲೇ ಇದ್ದಾಳೆ. ಎಲ್ಲಿದ್ದಾಳೆ? ಕದಂಬವನ್ನು ನಿಲ್ಲಿದುಕೊಂಡು ಶುಂಭ ನಿಶುಂಭರನ್ನು ಮತಿಸಿದ್ದ ನಾರಿ ನಾನೇ. ಶಿರವರಿಯ ದುಡಿದೆನು ಮೋಸವಾಯಿತು. ದೊರಕುವಳೆ ನಮಮ ಮಾಯವಾದಡಿಂದಿವಳು ಕಾಣದಂತೆ ಮಾಯವಾದಡಿ ಶಿವ ಶಿವ ಹರ ಹರ ಶಿವ ಶಿವ. ತಿಳಿದು ನನ್ನ ದೊರೆಯ ದಾರಿಯನ್ನೇ ತುಳಿದನಲ್ಲ ನಾನು. ಈ ನಾರ್ಯ ರೂಪಕ್ಕೆ ಮರುಳಾಗಿ ಅವಳ ಚಕ್ಕಂದಕ್ಕೆ ತೊಡಗಿಬಿಟ್ಟೆ. ಸ್ವಲ್ಪ ಜಾಗೃತನಾಗದಿದ್ರೆ ಗೊತ್ತಾಗುತ್ತಿತ್ತು ನನಗೆ. ಅವಳ ಶಿರವನ್ನು ನಮ್ಮ ಕುಲಕ್ಕೆ ವಿರೋಧಿಗಳಿಲ್ಲ ಅಂತ ಮಾಡಬಹುದಿತ್ತು. ನನಗೆ ದೊರಕಿದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಕ್ಕಾಗ್ಲಿಲ್ವಲ್ಲ. ನನ್ನ ಕಾಮುಕ ತಂದ ಹೀಗಾಗಿ ಹೋಯ್ತಲ್ಲ. ಇನ್ನು ದೊರಕುವಳೆ ನಿಮಗೆ ಮೋಸ ಮಾಡಿದಾಳೆ, ಕಣ್ಣಿಗೆ ಮಣ್ಣೆರಚಿ ಮಾಯವಾದಾಳೆ. ಯೋಚನೆಯನ್ನು ಬಿಡಿ, ನನಗೆ ಆಜ್ಞೆ ಮಾಡಿ ಕ್ಷಣ ಮಾತ್ರದಲ್ಲಿ ಹೋಗಿ ನಾನು ಕರೆ ತರ್ತೇನೆ. ನೀವು ವೇಷ ತರುಣಿ ತಪ್ಪಿಸಿಕೊಂಡಳೆ, ಇದಕ್ಕಾಗಿ ಯೋಚಿಸುವ ಅಗತ್ಯ ಇಲ್ಲ. ಆಕಾಶದಲ್ಲಿ ಹಕ್ಕಿದ್ರೆ ಹಾರಾಡಲಿ, ಸಮುದ್ರದಲ್ಲಿ ಮೀನಂತೆ ಈಜಾಡಲಿ, ಮೂರು ಲೋಕದಲ್ಲಿ ಇಲ್ಲೇ ಇರಲಿ, ನಾನು ಹುಡುಕೊಂಡು ಬರ್ತೇನೆ. ಅಪ್ಪಣೆ ಆಗಲಿ. ಅಸಾಧ್ಯವಾದ್ರೆ ಅವಳ ತಲೆಯನ್ನು ಕಾಣಿದೆ.
ಏನಮ್ಮ ಭಯದಿಂದ ಓಡೋಡಿ ಬರ್ತಾ ಇದೀಯಾ? ಹೌದಮ್ಮ, ಅಲ್ಲಿ ಕಂಡಂತಹ ದೃಶ್ಯವನ್ನು ಎಣಿಸಿದ್ರೆ ಭಯವಾಗ್ತಾ ಇದೆ. ಏನಾಯ್ತು? ನನ್ನಿನ್ನು ಹೊಳೆ ಬದಿಗೆ ಹೂವನ್ನು ಕೊಯ್ಯುವಂತಹ ಉದ್ದೇಶದಿಂದ ಹೋಗಿದ್ದೆ ಅಮ್ಮ. ಅಲ್ಲೊಂದು ವಿಶೇಷ ದೃಶ್ಯವನ್ನು ಕಂಡೆ. ಅಂಬರದಿಂದ ದಿವ್ಯವಾದಂತಹ ಜ್ಯೋತಿ ಕೆಳಗಿಳಿತಮ್ಮ. ಅದೇ ಹೊತ್ತಿನಲ್ಲಿ ಅದೇ ಜ್ಯೋತಿ ಸುಂದರವಾದಂತಹ ಹೆಣ್ಣಿನ ರೂಪವನ್ನು ತಾಳಿತು. ಎಲ್ಲಿದ್ರೂ ಗೊತ್ತಿಲ್ಲ. ನಮ್ಮವರಾದಂತಹ ಚಂಡ ಪ್ರಚಂಡರು ಆಕೆಯ ಮೇಲೆ ಕೈ ಮಾಡುವುದಕ್ಕೆ ಮನ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಘೋರ ಚಂಡಿಕೆಯಾಗಿ ಚಂಡ ಪ್ರಚಂಡರನ್ನು ನಡುವೆ ನುಡಿದಳು ದೇವಿ ಬೆಳಸಿದೆ ತವಮತಿಗೆ ಪೂಜಿಸಿ ಅಡಿಗಳ ಸೇವ ಪಡೆಯುವ ರೂಪವ ಕಾಮಿಪುದೆ ಮರುಳೆ ಕೆಡುವ ಕಾಲದ ಬುದ್ಧಿ ಬಂದಿ ಬೆಳಗಿ ಜಲ್ದಿಗೆ ಏನಲು ಮೌಲಿ ಬರುಡಿದ ನುಡಿದಿಡುವ ಹಾಯರುದಯ ಸೋಮತಿಯೂ ನಡುಗಿ ನುಡಿದಳು ದೇವಿ ವಿಭ್ರಮೆ ಅಡಸಿದೆ ತವ ಮತಿಗೆ ಇಷ್ಟು ಬೇಗನೆ ಚಂಡಿಕೆ ಆಗಮನ ನಮ್ಮ ಮನೆಗಳ ತಾಗ್ತದೆ ಎಂದು ಭಾವಿಸಿಕೊಂಡವಳು ನಾನಲ್ಲ. ಯಾವಕ್ಕೆ ಅಡಿದಾವರುಗಳನ್ನು ಪೂಜಿಸಿ ಧನ್ಯತೆಯನ್ನು ಪಡೆದುಕೊಳ್ಳಬೇಕಿತ್ತೋ ಅಂತಹ ಚಂಡಿಕೆಯನ್ನು ಕೆಣಕುವುದಕ್ಕೆ ಮುಂದಾಗಿ ಹೋದರೆ ಚಂಡ ಪ್ರಚಂಡರು. ಕೆಡುವ ಕಾಲದ ಬುದ್ಧಿ ಇದಲ್ಲದೆ ಇನ್ನೇನು? ಸತ್ಯ ಜಾಬಾಲಿ ಮಹರ್ಷಿಗಳು ಆಡಿದಂತಹ ನುಡಿ ಸತ್ಯವಾಯಿತು.
ಜೌಷ್ಯದಲ್ಲಿ ಅಧಿಕವಾದಾಗ ಅದನ್ನು ಹತ್ತಿಕ್ಕುವುದಕ್ಕೆ ಚೆಂಡಿಗೆ ಬಂದೇ ಬರ್ತಾಳೆ, ಕೊಂದೆ ಕೊಲ್ತಾಳೆ ಅಂದಿದ್ರು. ಇಲ್ಲ, ಅದಕ್ಕೆ ನಾನು ಅವಕಾಶ ಕೊಡಬಾರದು. ಚೆಂಡಿಗೆ ನರ್ತಿಸಬೇಕು, ಮೆಚ್ಚಿಸಬೇಕು, ನನ್ನ ಪತಿಯ ಪ್ರಾಣವನ್ನು ನಾನು ಉಳಿಸಿಕೊಳ್ಳಬೇಕು. ಪೂಜಾ ಮಂದಿರವನ್ನು ಸೇರಿಕೊಳ್ತೇನೆ. ಮುಂಗೊಂಡು ಬರಲು ಕಣ್ಣಿನೊಡನೆ ಮುಂಗೊಂಡು ಬರಲು ಕಾದಂಡೆಯ ಕಳ್ಳದಿಯೊಂದರಲ್ಲಿ ಲಾಲಿ ತಯ್ಯರುಣಾಗ್ಯ ಹೂವರ ಲಾಲಿ ದೊರೆಯ ಮುಂದೆ ನಿಲ್ಲುವುದು ಹೇಗೆ ಅಂತ ಗೊತ್ತಿಲ್ಲ ನನಗೆ. ಬೆನ್ನು ಹಾಕಿ ನಿಲ್ತಾರೆ ನನಗೆ. ಎಲ್ಲಾದ್ರೂ ನಿಂತಿದ್ದೇನಲ್ಲ, ಕೆಲವರಿಗೆ ನಿಲ್ಲಿಕ್ಕೆ ಗೊತ್ತಿಲ್ಲ ಏನು ಮಾಡೋದು. ಬದಿಗೆ ನಿಲ್ಲು. ಯಾರು ನೀನು? ದಾರಿ ತಪ್ಪಿ ಬಂದವಲ್ಲ, ನಾನು ಹೊಲೆಯ ಬದಿಯಿಂದ ಬಂದವನು. ಎಂತಂದು ಹೊಲೆಯ ನಾನು. ನಿನಗೆ ಲಕಾರಗಳ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ? ನಂದಿನಿ ಹೊಲೆಯ ಬದಿಯಿಂದ ಬಂದವನು. ಅದೇ ಹೇಳಿದ್ರು ನಾನು. ಹೊಳೆ ನದಿ ಅಂತೇಳು. ಬರುವುದಿಲ್ಲ ಅಂತಂದ್ರೆ ಅಕ್ಷರ ಬಿಟ್ಟು ಬೇರೆ ಅಕ್ಷರ ಉಪಯೋಗ ಮಾಡ್ಬೇಕು. ಹೊಲೆಗೆ ಹೋದವನು. ಅಯ್ಯೋ, ಗೊತ್ತಿದ್ರೆ ಮೇಲೆ ಹೋಗುದಿಲ್ಲ. ಹೊಲೆಯೋ ಹಾಲಿನ. ಯಾಕೆ ಹೋದ, ಯಾಕೆ ಬಂದ ಹೇಳು. ನಾನು ಒಬ್ಬನೇ ಹೋದದ್ದಲ್ಲ, ಮತ್ತೆ ಚಂಡ ಪ್ರಚಂಡರೊಟ್ಟಿಗೆ ಹೋದವನು. ಓ, ನನ್ನವರ ಜೊತೆಗೆ ಹೋದವ. ಏನು ವಿಚಾರ ಕೇಳೋಣ. ಇದು ನಾನು ಹೊಳೆ ಬದಿಗೆ ಹೋದದ್ದು ಅವಳನ್ನು ಹುಡುಕಿಕೊಂಡು, ಮಾಯಾವತಿಯನ್ನು ಹುಡುಕಿಕೊಂಡು. ಮಹಾಮೋಸಗಾರ್ತಿ ಇದ್ದಾಳೆ ಅವಳು, ಮಹಾಮೋಸಗಾರ್ತಿ. ಹೌದೌದು. ಅವಳಲ್ಲಿ ಮಮತೆ ಬೇಡ ನಮಗೆ. ಹೋದದ್ದು ನಂದಿನಿ ತೀರದಲ್ಲಿ ಜಳಕದ ಕಟ್ಟೆ ಹತ್ತಿರ. ಜಳಕದ ಕಟ್ಟೆ ಹತ್ತಿರ ಇದ್ಲ 13ನೇ ಕಲ್ಲಿನಲ್ಲಿ. ಆಗ 11ನೇ ಕಲ್ಲಿನ ಮೇಲೆ ಇದ್ದಳು. 2 ಕಲ್ಲು ತಪ್ಪಿಸಿ ಆಚೆ ಕುಳಿತಿದ್ದಾಳೆ. ಮೋಸಗಾರ್ತಿ ಅಪ್ಪ ಅವಳು. ಕಲ್ಲಿನ ಮೇಲೆ ಕುಳಿತಿದ್ದಾಳೆ, ಸೀರೆ ಇಷ್ಟು ಮೇಲೆ ಎತ್ತಿದ್ದಾಳೆ. ಅದ್ಯಾಕೆ? ಕಾಲು ನೀರೊಳಗೆ ಉಂಟು. ಹಾಗೆ ಹೇಳು. ಸೀರೆ ಒದ್ದೆ ಆಗಬಾರದಲ್ಲ, ನೀರೊಳಗೆ ಕಾಲು ಹಾಕಿ ದಳಂಬಳಂ 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 ಸುಣ್ಣಂಬಳಂ. ಯಾವ ಸುಣ್ಣ? ಸುಣ್ಣ ಬಳಿದ ಕಲ್ಲಿನಲ್ಲಿ ಕುಳಿತು ದಳಂಬಳಂ. ಕೆಲವರು ಗುರುತಿಗಾಗಿ ಕಲ್ಲಿನ ಮೇಲೆ ಗುರುತು ಮಾಡಿರ್ತಾರೆ. ಚಂಡ ಪ್ರಚಂಡರು ನೋಡಿದ್ರು, ಕರೆದ್ರು. ನಾರಿ ಪೂರಿ ಬೇರೆ ನಿಲ್ವ ಅದಕ್ಕೆ ಅಷ್ಟೇ ಇರುದು. ಪೊರಾಟ ಇತ್ತು. ಮಾತಾಡಿ ಎಂತದು? ಪೂರಿ. ಪೂರಿ ಅಲ್ಲ, ಪೋರಿ. ಕೋರಿ. ಅದರ ಸುದ್ದಿ ತೆಗೆದ್ರೆ ಜಾಗ್ರತೆ. ಪೋರಿ. ಬಾ ಬಾ ಬಂದು ನಮ್ಮ ಒಡೆಯನನ್ನು ಒರಸು. ಯಾಕೆ ನನಗೆ ಕೈ ಸರಿ ಇಲ್ಲ ಒರೆಸುವುದಕ್ಕೆ? ಒರಸು. ನನಗೆ ಜನ ಯಾಕೆ ಅದಕ್ಕೆಲ್ಲ? ಒರಸು. ಒರಿಸು. ಅವಳು ಮಾತಾಡೋದೇ ಇಲ್ಲ. ಮಹಾಶುಂಠಿ ಅವಳು. ಚಂಡ ಪ್ರಚಂಡರ ಸುಮ್ಮನೆ ಕೂತ್ಕೊಳ್ಳಿ, ನಾನು ಮಾತಾಡಿಸ್ತೇನೆ. ಯಾರು? ನಾನು. ಬಲ್ಲೆ ಬಲ್ಲೆ. ನಿನಗೊಂದು ಮಾತಾಡ್ಬೇಕು ಆಯ್ತು. ನನ್ನ ಒಡೆಯನಿಗಾಗಿ ಇಲ್ಲಿ ಇಷ್ಟಿಷ್ಟು ಉಣ್ಣುತ್ತಿ ನೀನು. ಇಷ್ಟಿಷ್ಟು ಮಾಡಬೇಡುವ ನಾನು ಉಂಡದ್ದಕ್ಕೆ ಅಂತ? ಉಂಡಷ್ಟು ಮಾಡ್ಲಿಕ್ಕೆ ಆಗ್ತಾರ? ಅದೆಲ್ಲರ ಕೆಲವರು ತಿನ್ನುವುದೇ ಹೆಚ್ಚು, ಮಾಡುವುದು ಕಡಿಮೆ, ಕೆಲಸ ಕಡಿಮೆ ಅಂತ. ಕೆಲವರು ಕೆಲಸ ಹೆಚ್ಚು, ಉಣ್ಣುವುದು ಕಡಿಮೆ. ಕೆಲವರು ಇಷ್ಟಿಷ್ಟು ತಿಂದ್ರು 2-3 ದಿವಸ ಮಾಡೋದೇ ಮಲಗುತ್ತಾರೆ. ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಅಂತವರ ಹತ್ತಿರ ಹೋಗಬಾರ್ದು ಅಂತ ಸೋಮಾರಿಗಳ ಹೋಗಬಾರದು ಅಂತ. ಹಾಗಾಗಿ ನೀನು ನನಗಾಗಿ ದುಡಿಬೇಕು ಅಂತ ಹೊರಟೆ. ಇಲ್ಲಿ ಇಷ್ಟು ತಿನ್ನುವುದಕ್ಕೆ ಅಷ್ಟು ಮಾಡ್ತಾ ಅಂತ ಹೊರಟೆ ಅಲ್ಲ? ಹೌದು. ಏನು ಮಾಡಿದೆ ಹೇಳು? ಕರೆದೆ ಅವಳನ್ನು. ಕರೆದೆ. ಹೇಗೆ ಕರೆದಿಯ? ಸಿಂಗಾರಿ, ಭಂಡಾರಿ. ನಿನ್ನ ಅಜ್ಜ ಭಂಡಾರಿ. ಅವಳ ಮೈ ಬಣ್ಣ ಹೇಗುಂಟು? ಬಂಗಾರಿ. ಮಣಿಯಾಣಿ. ಅದ್ಯಾಕೆ? ಅವಳ ಜಡ ಇಷ್ಟು ಉದ್ದ ಉಂಟು. ಫಣಿವೇಣಿ. ಓ ನಾಗವೇಣಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಓ ನಾಗವೇಣಿ. ಓ ಶೀನಾ. ಶೀನಾ. ಓ ಶೀನಾ. ನಿಲ್ಲಿಸ. ಗಂಡುಸರಿ ಹೆಂಗುಸರಿಗೆ ಅಂತ ಹೆಸರುಂಟೇನು? ಅದು ಪ್ರೀತಿಯಲ್ಲಿ ಕರೆಯುವುದು. ಇದಾದ್ರು ಶೀನಾ ಪ್ರೀತಿ. ಓ ಚಿನ್ನ. ಕರೆದೆ. ಓ ಕುಂದಾಪುರ ಬದನೆ. ಅಲ್ಲ ಮಟ್ಟಿನದ್ದು ಅಲ್ಲ, ಮತ್ತೆ ಅದು ಮಲ್ಲಿ ಹಲ್ಲುಗಳು ಮಲ್ಲಿಗೆ ಮೊಗ್ಗೆ. ಓ ಕುಂದರ ಬದರೆ. ಓ ಪೂರ್ಣೆಂದು ಬದರೆ.
ಓ ಧರ್ಮಪ್ಪನ ತಪಲೆ. ನಿನ್ನ ಅಪ್ಪನ ತಪ್ಪಾಲೆ. ಅವಳ ಮುಖ ನಮಗೆ ನಿಂತ ಪಾತ್ರೆ ಇರ್ಲಿಕ್ಕೆ ಜಾಗ ಇಲ್ಲ, ಮತ್ತೆ ಇಲ್ಲಿ ಮೇಲೆ ಹೋಗುತ್ತದಕ್ಕೆ. ಅವಳ ಮುಖ ಕನ್ನಡಿ ಆಗುಂಟು. ಓ ದರ್ಪಣ ಕಪೋಲೆ. ಓ ಕೊಕ್ಕೋ ಕಂಟೆ. ನಿನ್ನನ್ನು ಊರುಕೊಂಡು ಮಾತಾಡೋದ್ರ ಮೇಲೆ ನೀನನ್ನು ಗೋಶಾಲೆಯಲ್ಲಿ ಇದ್ದೆ, ದನ ಕರೀಬೇಕು. ಹುಡುಗಿಯರನ್ನು ಬೆಟ್ಟಕ್ಕೆ ಮೆತ್ತಗೆ ಕರಿಬೇಕು. ಅವಾಗ ಬಂದ್ರು ಅವಳು. ಮತ್ತೆ ನನ್ನ ಕ್ರಿಯೆಗೆ ಅವಳ ಉತ್ತರ ಕ್ರಿಯೆ ಇಲ್ಲ. ಏನು ಅವಳು ಸತ್ತಿದಾಳ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ? ಅಲ್ಲ, ಕ್ರಿಯೆಗೆ ಉತ್ತರವಾಗಿ ಪ್ರತಿಕ್ರಿಯೆ ಇಲ್ಲ. ಇದನ್ನು ನೋಡಿ ಚಂಡ ಪ್ರಚಂಡರಿಗೆ ಸಿಟ್ಟು ಬಂತು. ಉಂಡೆ ಮಾರುವವರಾಗ ಅದಕ್ಕೆ ಅವ್ರು ಉಂಡೆ ಮಾಡಿದ್ಯಾಕೆ? ಕೈ ಸಾಲದ ಉಂಡೆ ಮಾರುವ ಕೈಲಾಸದ ರುಂಡಮಾಲನಗರೇ ಗರ್ಜಿಸಿದರು. ಅವರು ಗರ್ಜಿಸಿದ್ರು ಅಂತ ಹೇಳಿದ್ರೆ ನನಗೆ ಗೊತ್ತಾಗಿದೆ, ನೀನು ಬೊಬ್ಬೆ ಹಾಕುದು ಬೇಡ. ಹೇಗೆ ಗರ್ಜಿಸಿದರು? ಬಾರದೇ ಇದ್ರೆ ಕಡಿತೇವೆ. ಆವಾಗ ಮಧ್ಯಾಹ್ನ ಆಗಿರ್ಬೇಕು. ಯಾಕೆ? ಅಲ್ಲ, ನಾವು ಕಡಿತೇವೆ ಅಂತ ಅವ್ರು ಹೇಳಬೇಕು ಅಂತಾದ್ರೆ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ನೋಡ್ತಾರೆ ಸೌಮ್ಯದಿಂದ ಸಾಮದಿಂದ. ಆಗುದಿಲ್ಲ ಅಂತಂದ್ರೆ ಮತ್ತೆ ಹೇಳುವುದೇ ಕಡಿಯುವುದೇ. ಬಾರದೇ ಇದ್ರೆ ಕಡಿಯುತ್ತೇವೆ. ಅವರು ಹೇಳಿದ ಹಾಗೆ ಮಾಡ್ತಾರೆ. ಅವ್ರು ಹೇಳಿದ ಹಾಗೆ ಹೋಗಿ ಹುಡುಗಿಯ ಕವರಿಗೆ ಕೈ ಹಾಕಿ ಯಾವುದಕ್ಕೆ? ಕವರಿಗೆ ಕೈ ಹಾಕಿ. ಎಲ್ಲಿಗೆ? ಇದಕ್ಕೆ ಕೈ ಕೂದಲಿಗೆ ಕೈ ಹಾಕಿದ್ದ? ಹೌದು, ಅದಕ್ಕೆ ಕಬರಿ ಅಂತ ಹೇಳುದು. ಕವರ್ ಅಂತ ನಿನ್ನ ತಲ್ಲೆ ಕಬರಿ ಕಬರಿಗೆ ಕೈ ಸುದ್ದಿ ಇಲ್ಲ, ಅಲ್ಲೇ ಬೇಕಾದ ವ್ಯವಸ್ಥೆ ಆಗಿದೆ. ಕಬರಿಗೆ ಕೈ ಹಾಕಿ ದರ 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 ಎಳಿತೇನೆ ಅಂತ ಹೋದ್ರು. ಎಳಿಲಿಕ್ಕೆ ಬಿಡ್ಲಿಲ್ಲ. ಇವರು ಕೈ ಹಾಕಿದ್ದೆ ಹಾಕಿದ್ದು. ಹುಡುಗಿ ಚಂಡಿ. ಇವರು ಕೈ ಹಾಕಬೇಕಿದ್ರೆ ಅವಳು ನೀರಿಗೆ ಬಿದ್ದಳು, ಅಲ್ಲಿಗೆ ಒದ್ದೆ ಆದಳು, ಹಾಗಾಗಿ ಚಂಡಿ ಆದಳು. ಅಲ್ಲ, ನಾಲಿಗೆ ಇಷ್ಟು ಉದ್ದ ಹೊರಗೆ ಹಾಕಿ ಚಂಡಿಯಾಗಿ ಚಂಡ ಪ್ರಚಂಡರ ತಲೆ ಕರಾಳ ವಕ್ರನು ಸಾಪೇಗೆ ಮಾತು ನಿಜ. ಹಾಗಾದ್ರೆ ಅವಳ ಸವಾನ್ಗಳಲ್ಲ, ಅವಳ ಮಾತಿಗೆ ಅವರೇ ಆಗಬೇಕು. ಯಾರು ಮಲಗಿದ್ರೆ ಸೌರು ಹೇಳಲಿ. ಕರುವಳು ದೇರಣ್ಣ ಮತ್ತು ಉಜಿರೆ ಜಗ್ಗ. ಅಯ್ಯೋ, ಏನೋ ಹೇಳ್ತಾನೆ. ಇಬ್ರು ಮಲಗಿದ್ದಾರೆ. ಯಾರು? ಕರುವಳು ದೇರಣ್ಣ ಅಲ್ವಾ? ಮತ್ತೆ ಕರಾಳ ವಕ್ರ ಉಜಿರೆ ಜಗ್ಗ, ವಜ್ರ ಗಂಗಾಸುರ. ಇಬ್ಬರು ಶೆಟ್ಟಿಗಾರರು ನಮ್ಮೊಟ್ಟಿಗಿದ್ದಾರೆ. ಹೌದಲ್ಲ? ಅವರಿಬ್ಬರು ಹೇಳಲಿ. ಎಬ್ಬಿಸು, ಎಬ್ಬಿಸು.
ಪ್ರಭು ನಿಮ್ಮನ್ನು ನೋಡಿದಾಗ ಮುಖದಲ್ಲಿ ರೋಷ ಉಕ್ಕೇಳ್ತಾ ಇದೆ. ನಮ್ಮ ಕುಲದೇವರಾದ ಪರಮೇಶ್ವರನ ಮುಖದಲ್ಲಿ ಯಾವ ರೀತಿ ರೋಷ ಇದೆಯೋ ಅದೇ ರೀತಿ ನಿಮ್ಮಲ್ಲಿ ರೋಷ ಉಂಟು. ಪ್ರಭು ಅಂದಿನಿಂದ ಇಂದಿನವರೆಗೆ ನಿಮ್ಮ ಜೊತೆ ನಾವಿದ್ದೇವೆ. ಅಂದು ಬರುವಾಗಲೇ ನಾವೊಂದು ಪ್ರತಿಜ್ಞೆ ಮಾಡಿದ್ದೇವೆ. ನಿಮ್ಮ ಬೆವರು ಬಿದ್ದಲ್ಲಿ ನಮ್ಮ ರಕ್ತ ಸುರಿಸ್ತೇವೆ, ನಿಮ್ಮ ರಕ್ತ ಬಿದ್ದಲ್ಲಿ ನಮ್ಮ ಪ್ರಾಣವೇ ತ್ಯಾಗ ಹೇಳಿದ್ದೇವೆ. ಯಾಕೆ ಕರೆ ಯಶೋಮತಿಯನ್ನು ನೀವು ಮದುವೆಯಾಗುವ ಕಾಲಕ್ಕೆ ನಿಮಗೆ ಬಡವಳಿಯಾಗಿ ನಾವೀರುವರು ಒದಗಿ ಬಂದೆವು. ಅಂದಿನಿಂದ ಇಂದಿನವರೆಗೆ ಯಾವುದೇ ಉದ್ಯೋಗವಿಲ್ಲದೆ ವಿಶ್ರಾಂತಿ ಗೃಹದಲ್ಲಿ ದೀರ್ಘವಾದಂತಹ ನಿದ್ರೆಯನ್ನು ಹೊಂದಿದವರು. ಒಮ್ಮಿಂದೊಮ್ಮೆ ಎಚ್ಚರ ನೀವು ಎಂಬುದು ಗೊತ್ತಾಯಿತು. ಯಾಕೆ ನಮ್ಮನ್ನು ಎಬ್ಬಿಸಿದ್ದೀರಿ? ಸಾವಕಾಶ ಮಾಡಬೇಡಿ. ನದಿ ತೀರಕ್ಕೆ ಒಬ್ಬಳು ಕಾವಲಿದ್ದಾಳೆ, ಅವಳನ್ನು ತೀರಲ್ಲಿ ಕುಳಿತುಕೊಂಡು ದೊಡ್ಡದಾದ ಬಂಡೆ ಮೇಲೆ ಕುಳಿತಯ. ಅಸುರರಿಗೆಲ್ಲ ಮೋಹದ ಬಲೆಯನ್ನು ಬೀಸಿದೆಯ. ನಮ್ಮವರನ್ನೆಲ್ಲ ಹೂಂಕರಿಂದ ಕೊಂದೆಯ. ಸರಿ, ಅದನ್ನು ತಿಳಿದೇ ಬಂದವ ಅರುಣಾಸುರನ ಅಮಾತ್ಯ ನನ್ನ ಜೊತೆಯಲ್ಲಿ ಬಂದರೆ ನಿನ್ನ ಪ್ರಾಣ ಉಳಿದಿತ್ತು. ಕೊಂದಾಕಿ ನಮ್ಮೊಳಗೆ ನಾವೊಂದು ಮಾತನ್ನು ಹೇಳಿದ್ದೇವೆ. ಈಗ ಎಲ್ಲೇ ಇರಲಿ, ಹೇಗೆ ಇರಲಿ, ಕರೆ ತರ್ತೇವೆ ಅಂತ. ಓ ಹೋಯ್, ಎಷ್ಟು ಸಮಯ ಕಾಳಗ ಮಾಡಿದೆ. ಕಾಳಗ ಮಾಡ್ತಿರುವ ಸಮಯದಲ್ಲಿ ಒಮ್ಮೆ ಮಾಯವಾಗಿದ್ದಾಳೆ. ಬಿಡಿ, ನೀರಿಗೆ ಇಳಿದು ಮೀನಾದ್ರೂ ಬಿಡ್ಲಿಕ್ಕಿಲ್ಲ, ಆಕಾಶಕ್ಕೆ ಹಾರಿ ಪಕ್ಷಿ ಆದ್ರೂ ಬಿಡ್ಲಿಕ್ಕಿಲ್ಲ. ಒಡೆಯನಿಗೆ ಮಾತನ್ನು ಹೇಳಿದ್ದೇನೆ, ಕರ ತರ್ತೇನೆ ಅಂತ. ಆ ಪ್ರಯತ್ನ ಮಾಡ್ತೇನೆ.
ಚಂಡರನ್ನು ವಧಿಸಿದೆ. ಈಗ ನಿನ್ನ ಶಿರವನ್ನು ಛೇದಿಸುವುದಕ್ಕೆ ನಾನೇ ವಜ್ರದಂಡ ಬಂದಿದ್ದೇನೆ. ಸಾಕು ಸಾಕು, ಯಾರದು? ಇಕೋ ಇಕೋ ಎರಡು ಬಿದ್ದಾಯ್ತಲ್ಲ. ಓ ಮಿತ್ರ, ನಾವು ಜೊತೆಯಾಗಿ ಬಂದಿದ್ದೇವೆ. ಇನ್ನೊಂದು ಪೆಟ್ಟು ನಾನು ಕೊಡಲ. ಈಗ ಈ ಹುಡುಗಿ ನನ್ನ ಕೈಗೆ ಸಿಕ್ಕಿದ್ದಾಳೆ ಎನ್ನುವುದು ನಿನಗೆ ಗೊತ್ತಾಯ್ತಾ? ಅಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಇಕ್ಕ ಎರಡು ಕೊಟ್ಟಾಗಿದೆ. ಆ ಹುಡುಗಿ ನನ್ನ ಕೈಯೊಳಗಿದ್ದಾಳೆ. ನಿನ್ನ ಕೈಯೊಳಗಿದ್ದಾಳ. ಈಗ 2 ಬೆಟ್ಟು ಕೊಟ್ಟಾಗಿದೆ. ಒಂದು ಬೆಟ್ಟು ನಾನು ಕೊಡ್ತೇನೆ. ಓಹೋ, ನಾವು ಇಬ್ಬರು ಜೊತೆಯಾಗಿ ಬಂದವರು. ನಿನ್ನ ಮನದ ಇಂಗಿತ ಏನೆಂಬುದು ನನಗೆ ಅರ್ಥವಾಯಿತು. ಯಾವುದು? ಜೊತೆಯಲ್ಲಿ ಬಂದವರು ಯಾವುದೇ ಉದ್ಯೋಗವನ್ನು ಮಾಡುವಾಗ ಕೂಡ ಜೊತೆಯಲ್ಲೇ ಮಾಡಬೇಕು. ನಾವು ಜೊತೆಯಲ್ಲಿ ಅದು ಸಹ ಜೊತೆಯಲ್ಲೇ ಇರಬೇಕು ಎಂಬುದಾಗಿ ಅಲ್ವೇ? ಸರಿ, ಗೊತ್ತಾಯ್ತು ಗೊತ್ತಾಯ್ತು. ನಿನ್ನ ಪರವಾಗಿ ಆ ಹುಡುಗಿಗೆ 3ನೆಯ ಪೆಟ್ಟನ್ನು ಕಾಯ್ದೆ. ಸಾಕು ಸಾಕು. ಎಂತದ್ದು? ನಿನ್ನ ಕೊನೆ ಪೆಟ್ಟಿಗೆ ಉಂಟಲ್ಲ, ರಕ್ತ ಸೋರ್ತಾ ಇದೆ. ನಾಲಿಗೆ ಚಾಚಬೇಡ. ಏನು ಮುಖ ಮುಖ ನೋಡ್ತಾ ಇದ್ದಿ? ಓ ಮಿತ್ರ, ನಿನ್ನ ಕೈಯಲ್ಲಿ ಆ ಹುಡುಗಿದ್ದ. ಒಮ್ಮೆ ನನಗೆ ಅವಳನ್ನು ನೋಡ್ಬೇಕು. ಓಹೋ, ಆ ಚಂದದ ಹುಡುಗಿಯನ್ನು ನಿನಗೆ ನೋಡಬೇಕು. ಒಮ್ಮೆ ನೋಡ್ಬೇಕು. ನೋಡಬೇಕು ಅಂತಾದ್ರೆ ನಾನೇನು ಮಾಡಬೇಕು? ನೀನೊಮ್ಮೆ ಬಿಡ್ಬೇಕು. ನಾನು ಬಿಡಬೇಕು. ನೀನು ನೋಡ್ತೀಯಲ್ವಾ? ಹೌದು ಮಿತ್ರ, ಓ, ಈ ಹುಡುಗಿಯರು ಎನ್ನುವುದು ಮೋಸಗಾರರು. ಅವರನ್ನು ಯಾವತ್ತು ನಂಬಬಾರದು ಅಲ್ವೇ? ಆದುದರಿಂದ ಹುಡುಗಿಯನ್ನು ಬಿಡುವಾಗ ನೀನು ಸರಿಯಾಗಿ ನೋಡಿಕೊಳ್ಳಬೇಕು. ಓ ಮಿತ್ರ, 4 ಕಡೆಯಲ್ಲಿ ಕೂಡ ಭದ್ರತೆ ಬೇಕು, ಭದ್ರತೆ ಬೇಕು. ಸಂಬಳ ಮಾಡಿದ್ದೇನೆ, ಅಲ್ಲಲ್ಲಿ ಜನ ಇಟ್ಟಿದ್ದೇನೆ. ಮಿತ್ರ, ಓ, ಆಯ್ತಲ್ಲ? ಆಯ್ತು. ಬಿಡ್ತೇನೆ, ಒಮ್ಮೆ ಬಿಡು ಪುಣ್ಯಾತ್ಮ. ಬಿಡ್ತೇನೆ, ಒಮ್ಮೆ ಬಿಡು. ಈಗ ಬಿಟ್ಟೆ. ನೋಡು ನೋಡು, ಓ ಮಿತ್ರ, ಸುಂದರ ಹುಡುಗಿ. ಮಿತ್ರ, ಏನು ನೀನು ಬಿಟ್ಟದ್ದು ಗೊತ್ತೇ ಆಗ್ಲಿಲ್ಲ. ನಾನು ಬಿಟ್ಟದ್ದು ನಿನಗೆ ಗೊತ್ತಾಗಲಿಲ್ಲ? ಗೊತ್ತೇ ಆಗ್ಲಿಲ್ಲ. ಎಂತದ? ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ಕಾಣಿಸುವುದಿಲ್ಲ. ಎಲ್ಲಿ ಹುಡುಕಿದ್ಯಾ? ಹುಡುಕಿದೆ, ಸರಿಯಾಗಿ ನೋಡು. ಕಾಣುದಿಲ್ಲ. ಹಾಗಾದ್ರೆ ನಿನಗೆ ನಿದ್ದೆ ಬಿಡ್ಲಿಲ್ಲ ಅಂತ ಕಾಣ್ತದೆ. ಮಿತ್ರ, ನಮ್ಮೊಡೆಯ ಕರೆಯುವಾಗಲೇ ನಿದ್ದೆಯನ್ನು ಬಿಟ್ಟು ನಾವಿಲ್ಲಿ ಬಂದಿದ್ದೇವೆ. ಹೌದೌದು. ಈಗ ಹುಡುಗಿ ಅಗತ್ಯ ಬೇಕಾಗಿದೆ. ಬೇಕಾಗಿದೆ. ಓಹೋ ಮಿತ್ರ, ಓ, ದೂರದಲ್ಲೊಂದು ಬಂಡೆಗಳು ಕಾಣಿಸ್ತಾ ಇದೆ. ಸರಿ ಸರಿ. ಕೆಳಗೆ ಗುಹೆ ಇದ್ದ ಹಾಗೆ ಕಾಣುತ್ತದೆ. ಹೌದು. ಬಾ ನೋಡುವ, ಇರಬಹುದು. ಮಿತ್ರ, ಓ, ಬಂಡೆಗಳು ಕಾಣಿಸ್ತದೆ. ಸರಿ. ಕೆಳಗೆ ಗುಹೆಯೂ ಹೌದು. ಹೌದು. ಆದ್ರೆ ಹುಡುಗಿ ಹೊರಗೆ ಕಾಣಿಸುವುದಿಲ್ಲ. ನಮ್ಮಲ್ಲಿ ಹೆದರಿ ಈ ಹುಡುಗಿ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ಗುಹೆಯ ಒಳಗೆ ಹೋಗಿರ್ಬೇಕು. ಅದಕ್ಕೆ ಈಗ ನಾವೀಗ ಏನ್ ಮಾಡ್ತೀವಿ? ಒಳಗೆ ಹೋದಂತಹ ಹುಡುಗಿಯನ್ನು ಹೊರಗೆ ಬರಿಸಬೇಕು ಅಂತ ಇದ್ರೆ ಏನಾದ್ರೂ ಒಂದು ಪ್ರಯತ್ನ ಬೇಕು. ಓ ಮಿತ್ರ, ನಮಗೆ ಇರುವವರೆಗೂ ಕೂಡ ಕೆಲಸ ಏನಿಲ್ಲ. ತಿನ್ನುವುದು, ನಿದ್ದೆ ಮಾಡುದು. ಇವತ್ತು ಹಾಗೆಲ್ಲ ನಾವು ಈ ಹುಡುಗಿ ಬರುವವರೆಗೆ ನಾವು ಇರುವರಲ್ಲಿ ಕೂತ್ಕೊಂಡು ಒಂದು ಭಜನೆ ಮಾಡಿದ್ರೆ ನಿನ್ನ ಮುಖಕ್ಕೆ ಭಜನೆ. ನಿನ್ನನ್ನು ಮಿತ್ರನಾಗಿ ಪಡೆದನಲ್ಲ ನಾನು, ಅದು ನನ್ನ ವಿಪರ್ಯಾಸ. ಭಜನೆ ಮಾಡುವುದ ಅಲ್ಲ, ಭಾಗ್ಯದ ಲಕ್ಷ್ಮೀ ಸಾಕು ಮಾಡು. ಅದೆಲ್ಲ ಈ ಕಾಲದಲ್ಲ. ಇದು ಸಮಯ ಭಜನೆ ಮಾಡುವುದಲ್ಲ. ಬರುವಾಗ ನಾವೇನು ಹೇಗಾದ್ರೂ ಬರುವುದಿದ್ರೆ ಬರ್ಲಿ, ಇಲ್ಲದಿದ್ರೆ ಬಂಡಗಲ್ಲನ್ನು ಪುಡಿ ಮಾಡಿ ಆದ್ರೂ ಒಳಗೆ ಹೋಗಲೇಬೇಕು. ಹಾಗಾದ್ರೆ ಕದ್ದು ನೋಡ್ಬೇಕಾ? ನೋಡು, ನನಗೆ ನಿಧಾನ ಗೊತ್ತಿಲ್ಲ. ಹೇಗೆ ಸ್ವಲ್ಪ ಏರಿ. ಆದಿತಪ್ಪ ಮೊದಲ. ಓ ಹುಡುಗಿಯ, ಬಾ ಬಾ ಬಾ. ಓ ಮಿತ್ರ, ನನಗೆ ಒಳಗಿಂದ ಕೇಳ್ತಾ ಇದೆ. ಏನು? ನೀವು ಮಾಡಿದ ಕರೆ ಸರಿಯಾಗಿಲ್ಲ. ನಾನು ವ್ಯಾಪ್ತಿ ಪ್ರದೇಶ ಹೊರಗಿದ್ದೇನೆ. ನಾನು ಮತ್ತೇನು ಮಾಡುವುದು? ಮಿತ್ರ, ಇದು ನೀನು ಹುಡುಗಿಯರಲ್ಲಿ ಮಾತನಾಡುವ ಸ್ವರವಾನಿನಲ್ಲಿ
ಎಂತ ಕರ್ಮವ ನಿನ್ನದು. ಹೌದಾ? ಒಂದು ಹುಡುಗಿಯೊಟ್ಟಿಗೆ ಮಾತನಾಡಲಿಕ್ಕೆ ಆಗುದಿಲ್ಲ ಎಂತದೆ, ಮತ್ತೆ ಯಾಕೆ ನೀನು ಬದುಕಿ ನನಗೆ ಅಭ್ಯಾಸ ಇಲ್ಲ. ಈಗ ಹುಡುಗಿಯ ಮನಸ್ಸು ಹೇಗಿರ್ತದೆ ಗೊತ್ತುಂಟು? ಹೇಗೆ? ಕೊಳೆತ ಮಾವಿನ ಹಣ್ಣಿನ ಹಾಗೆ ಮೆತ್ತಗೆ 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 ಮೆತ್ತಗೆ. ಕೆರೆಯ ಅಡಿ ಭಾಗದಲ್ಲಿರುವಂತಹ ಕೆಸರು. ಆ ನೀರಿನ ಅಡಿಯಲ್ಲಿ ಹೌದೌದು. ಕೆಸರು ಮೆತ್ತಗೆ 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 ಆಗಿ ಮೃದುವಾಗಿರುವುದು. ಸರಿ ಸರಿ. ಇಂತಹ ಮನಸ್ಸನ್ನು ಒಲಿಸಿಕೊಳ್ಳಬೇಕು ಅಂತ ಆದ್ರೆ ಮೃದುವಾದಂತಹ ಸ್ವರ ಬೇಕು ಮಿತ್ರ. ಹೌದಾ? ಇದು ನನ್ನಲ್ಲಿ ಉಂಟು, ನಿನ್ನಲ್ಲಿ ಉಂಟಾ ಸರ್? ನಿನ್ನಲ್ಲಲ್ಲ. ಮಿತ್ರ, ಓ. ಈಗ ಹುಡುಗಿಯನ್ನು ನಾನು ನೋಡು ಬರಿಸ್ತೇನೆ. ಹೌದಾ? ಕರಿತೇನೆ, ಕರೆದು ನೋಡು. ಕರಿತೇನೆ. ಕರೆದು ನೋಡು. ಓ ಹುಡುಗಿ, ಓ ವಯ್ಯಾರಿ, ಓ ಕಮಲಾಕ್ಷಿ, ಓ ಜಲಜಾಕ್ಷಿ, ಓ ಮೀನಾಕ್ಷಿ. ಎಂತದು ಕೇಳಿಸುವುದಿಲ್ವಾ? ಇಲ್ಲ ಇಲ್ಲ. ಸ್ವಲ್ಪ ಕೆಳಗೆ ಬಾ. ಆ? ಈಗ ಸಹ ಕೇಳಿಸುವುದಿಲ್ವಾ? ಮೇಲೆ ಹೋಗು ಮಿತ್ರ. ಹುಡುಗಿಯನ್ನು ಬರಿಸ್ತೇನೆ ಈಗ ನೋಡು. ಹೇಗೆ? ಓ ಬಡ ನಡುಗಿನ ಬೆಡಗಿ, ಈಗ ನಿನ್ನನ್ನು ವಜ್ರಜಂಗ ಕರೆಯುತ್ತಾ ಇದ್ದಾನೆ. ಜೊತೆಯಲ್ಲಿ ನಾನಿದ್ದೇನೆ ಮಿತ್ರ, ಈಗ ನನ್ನ ಪಾತ್ರ ಅಲ್ವಾ? ಅಲ್ಲ, ನನ್ನ ಸೇರಿಸಿ. ನಿನ್ನದು ಆಯ್ತಲ್ಲ, ನೀನು ಬಾಯಿ ಮುಚ್ಚಿಕೊಂಡಿರು. ಆದೀತು. ನಿನ್ನ ಸ್ವರ ಕೇಳಿದ್ರೆ ಅವರು ಬರುವುದಿಲ್ಲ. ಆಯ್ತು. ಬಾ, ಈಗ ಹೊರಗೆ ಬಂದೆ ಅಂತಾದ್ರೆ ನಮ್ಮ ಒಡೆಯನಿಗೆ ನಿನಗೆ ಮದುವೆ ಮಾಡಿಸಿ ಮದುವೆಯ ಆ ಸಂತೋಷದ ಊಟವನ್ನು ನಾವು ಮಾಡಿ ಮತ್ತೆ ಮಲಗಿಕೊಳ್ತೇವೆ. ಬಾ ಒಮ್ಮೆ ಬಾ. ಬಾ. ಮಿತ್ರ, ಎಂತದ? ನಿನ್ನ ಸಂಗೀತ ನಿನ್ನದು ಮುಗಿಲಿಲ್ವಾ? ನಿನ್ನ ಸಂಗೀತ ಸರಿಯಿಲ್ಲ. ಹೇಗೆ? ನೀನು ಸಂಗೀತ ಕಲಿಬೇಕಾದ್ರಲ್ಲ, ಹಾ. ನೀನು ಕುಬ್ಬಳೂರಿಗೆ ಹೋಗ್ಬೇಕು. ನೀನು ಹುಡುಗಿಯನ್ನು ನೋಡಿದ್ದೀರಾ? ಅವ್ರು ತಪ್ಪಿಸಿಕೊಂಡಿರುವ ನಾರಿ ಕಣ್ಣೀರಿನ ಅಭಿಷೇಕದಿಂದ ಅರ್ಚಿಸುವ ಮಾಂಗಲ್ಯ ಭಾಗ್ಯ ಉಳಿಸಿ ಪಾರುಗಾಣಿಪುದು ತಾಯೇ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಮ್ಮ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡುತ್ತಾಯೇ, ಪಶುಮನ ಶ್ರೀದೇವಿಗೆ ಆರತಿ ಬೆಳಗುತ್ತಿದ್ದಂತೆ ತಟ್ಟೆ ಕೆಳಗೆ ಬಿತ್ತು, ದೀಪ ನಂದಿ ಹೋಯಿತು. ಹಾಗಿದ್ರೆ ನಮ್ಮ ಏಕವೀರಾತ್ರಿ ಪುರದ ಇಲ್ಲ ಇಲ್ಲ, ಹಾಗಾಗಬಾರ್ದು. ಗೆಲ್ಲುವುದಿರು ಜೈ
ತನ್ನ ಕಳೆ ಜೀವದುಸಿರು ಮೊಗ ಬಾಡಿದೇಕೆ ಏಕೆ ಯಶೋಧಿ ಏನೋ ಹುಲಿಯನ್ನು ಕಂಡ ಹುಲ್ಲೆಯ ಹಾಗೆ ಓಡೋಡಿ ಬರ್ತಾ ಇದ್ದಿ. ಮೈಯಲ್ಲಿ ನಡುಕ, ಕಣ್ಣಿನಲ್ಲಿ ಆತಂಕ, ಏನು ಭಯ ನಿನಗೆ? ಏನಾಯ್ತು ಹೇಳು. ನಂದಿರಿ ತಟದಲ್ಲಿ ತಂದ ನಾರಿಯನ್ನು ಕಂಡು ಬರ್ತೇನೆ ಅಂತ ಬಂದವರು ನೀವು ನೋಡಿದ್ದೀರಾ, ಮಾತಾಡಿದ್ದೀರಾ, ಅವಳು ವಿಚಾರಿಸಿದ್ದೀರಾ? ನಾರಿಯಲ್ಲ, ಅವಳು ದೈತ್ಯಗಳ ಹೆಮ್ಮಾರಿ ಇದ್ದಾಳೆ. ಅಲ್ಲ ಪ್ರಭು, ಮತ್ತೆ ಅಲ್ಲ ಆಕೆ ಲೋಕರಕ್ಷಕಿ ಜಗನ್ಮಾತೆ ಶ್ರೀದೇವಿ ಆಕೆ. ಒಮ್ಮೆ ಸುಮ್ಮನೆ ಕುಳಿತುಕೊಳ್ಳ. ಯಾವ ಜಗನ್ಮಾತೆ? ಜಗನ್ಮಾತೆಯಾದವಳಿಗೆ ಪಕ್ಷಪಾತ ಬುದ್ಧಿ ಇರಬಾರದು. ದೇವತೆಗಳ ಪಕ್ಷಪಾತಿ ಅಂತ ರಾಕ್ಷಸರನ್ನು ತರೆಯುವುದಂತೆ ಅವಳು ಹೇಗೆ ಜಗನ್ಮಾತೆ? ದೇವತೆಗಳು ಸಜ್ಜನರು ಆದ ಕಾರಣ ಪರೀತಾಳೆ, ರಾಕ್ಷಸರು ದುಷ್ಟರು ಆದ ಕಾರಣ ಸಂವಲಿ. ರಾಕ್ಷಸರು ದುಷ್ಟರೇ? ನಾನು ರಾಕ್ಷಸನಲ್ವೇನೆ? ನಾನೇನು ದುಷ್ಟರ ಕಂಡ ಏನು ದುಷ್ಟತನ ಮಾಡಿ? ಇಲ್ಲಿ ತನಕ ಯಾವ ವಿಚಾರವನ್ನು ನಿಮ್ಮಲ್ಲಿ ವಿಚಾರಿಸಿದ್ದಿಲ್ಲ. ಇದು ಕೆಲವಾರು ಪ್ರಶ್ನೆಗಳಲ್ಲಿ ಉತ್ತರಿಸ್ತೀರ ಪ್ರಭು ನೀವು. ಹೇಳು. ಕಣ್ಣಲ್ಲಿ ಮಕ್ಕಳನ್ನು ಕೊಲ್ಲಿಸಿರಲ್ಲ ಯಾವ ಸ್ವಾರ್ಥಕ್ಕಾಗಿ? ಬೆಳೆದ ದೊಡ್ಡವರಾಗಿ ನಾಳೆ ನನಗೆ ವಿರೋಧಿಗಳಾಗುವುದು ಬೇಡ ಅಂತ ಮಕ್ಕಳ ತಲೆ ಕತ್ತರಿಸಿದ್ದಾರೆ. ನಾರಿಯರನ್ನು ವರ್ತಿಸಿರಲ್ಲ ಯಾವ ಸಾಧನೆಗಾಗಿ? ನಾರ್ಯರು ಪಾತಿವ್ರತ್ಯ ಧರ್ಮದ ಮೂಲಕವಾಗಿ ಲೋಕ ಧರ್ಮವನ್ನು ನಿಯಂತ್ರಿಸಿದ್ದಾರೆ. ನನಗೆ ತಡೆಯಾಗುವುದು ಬೇಡ ಅಂತ ನಾರ್ಯರ ತಲೆ ಕಡಿದಿದ್ದೇನೆ. ಬ್ರಾಹ್ಮಣರನ್ನು ಋಷಿಗಳನ್ನು ಕೊಲ್ಲಿಸಿದಿರಲ್ಲ ಯಾವ ಕಾರ್ಯ ಸಾಧನೆಗಾಗಿ? ದೇವತೆಗಳ ಬಲವೃದ್ಧಿಗಾಗಿ ಯಾರು ಯಾಗ ಯಜ್ಞಾದಿಗಳನ್ನು ಕೈಗೊಳ್ತಾರೆ ಅಂತ ಬ್ರಾಹ್ಮಣರ ತಲೆ ಕತ್ತರಿಸಿದ್ದೇವೆ. ಅಯ್ಯೋ, ದೇವಾಲಯವನ್ನೆಲ್ಲ ಕೆಡಹಿದಿರಲ್ಲ ಯಾವ ಸಾಧನೆಗಾಗಿ ಪ್ರಭು? ದೇವಾಲಯ ದೇವರುಗಳು ಇದ್ದಾರೆ ಲೋಕದಲ್ಲಿ. ದೇವದೇವನಾಗಿ ಅರುಣದೇವನಾಗಿರುವಾಗ ನಮ್ಮ ಮುಂದೆ ಉಳಿದ ದೇವರುಗಳೆಲ್ಲ ವರ್ಚಸ್ಸನ್ನು ಕಳಕೊಂಡಿದ್ದಾರೆ. ಆಗಿರುವಾಗಂತ ದೇವಾಲಯಗಳು ಯಾಕೆ, ದೇವತೆಗಳು ಯಾಕೆ? ದೇವಾಲಯಗಳನ್ನು ಪುಡಿಗೈದಿದ್ದಾರೆ. ದೇವ ವಿಗ್ರಹವನ್ನು ಪುಡಿಗೈದಿದ್ದೇನೆ. ದೇವರು ಬೇಕು ಅಂತ ಇದ್ರೆ ಭಾವುಕರ ಶ್ರದ್ಧಾ ಕೇಂದ್ರವಾಗಿ ಅರುಣಾಲಯವಿದೆ. ಇಲ್ಲಿಗೆ ಬರಬೇಕು, ನನ್ನ ಪೂಜೆ ಮಾಡಬೇಕು, ನನ್ನ ಪ್ರಸನ್ನತೆಗೆ ಪಾತ್ರರಾಗಬೇಕು, ನನ್ನಿಂದ ವರವನ್ನು ಪಡೆಯಬೇಕು. ಯಾವನ್ನು ಯಕ್ಷಿತ್ತು ಬ್ರಾಹ್ಮಣ ಆಡಿದ ಮಾತಿಗೆ ಬೇಕಾಗಿ ಗಾಯತ್ರಿ ಮಂತ್ರವರು ತ್ಯಜಿಸಿದವರು ಬೆಡರಿನ ಸುಟ್ಟಾಗ ನಾನೇ ದೇವಂತ ಹೇಳ್ತಿರಲ್ಲ. ದೇವರಾಗಿ ಏನನ್ನು ಸಾಧಿಸಿಕೊಂಡಿರಿ ಪ್ರಭು? ನನ್ನನ್ನು ನಂಬಿದವರಲ್ಲಿ ಕೇಳೋರು ಹೇಳ್ತಾರೆ. ನೀವು ಹೋಗಬಾರದು. ಈಗ ನಿಮ್ಮನ್ನು ನಾನು ಯುದ್ಧಕ್ಕೆ ಕೊಡುವುದಿಲ್ಲ. ಮತ್ತೆ ಯುದ್ಧಕ್ಕೆ ಹೋಗುವುದು ಯಾರು? ನಾನು ಹೋಗ್ತೇನೆ. ಭಲೆ, ಹಾಗೆ ಬೇಕು. ನೀನು ವಿದರ್ಭ ರಾಜಕುಮಾರಿ, ಕ್ಷತ್ರಿಯಾಣಿರುವೆ. ಕ್ಷತ್ರ ವಿದ್ಯೆ ನಿನಗೂ ಕರಗತವಾಗಿದೆ. ಗಂಡನ ಬದಲಾಗಿ ಹೆಂಡತಿಯಾದ ನಾನು ಹೋಗಿ ಕಳಗ ಮಾಡ್ತೇನೆ ಅಂತ ಹೇಳಿದೆಯಲ್ಲ, ಸಂತೋಷ. ನಾರಿಗೆ ನಾರಿಯಾಗಿ ಅವಳನ್ನು ಸದೆಬಡಿದುವ ಹಿಡಿಕಂಡ. ಯುದ್ಧಕ್ಕಾಗಿ ಹೋಗುವುದಿಲ್ಲ. ಶ್ರೀದೇವಿ ಬಳಿಗೆ ಹೋಗ್ತೇನೆ, ಆಕೆಯನ್ನು ಪೂಜಿಸ್ತೇನೆ. ಅಮ್ಮ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡು ತಾಯಿಯಿಂದ ಬೇಡುವುದಕ್ಕಾಗಿ ಹೋಗ್ತೇನೆ. ಹುಚ್ಚಿ, ನಿನಗೆ ತಲೆ ಹಾಳಾಗಿದೆ. ನಿನಗೆ ನನಗೆ ಹುಚ್ಚು. ಮರುಳು. ನನ್ನ ಮಾಂಗಲ್ಯ ಉಳಿಸಿಕೊಳ್ಳುವ ಹುಚ್ಚು, ನನ್ನ ಪತಿಯನ್ನು ಉಳಿಸಿಕೊಳ್ಳುವ ಹುಚ್ಚು ಪ್ರಭು. ಯಶೋಮತಿ, ನಿನ್ನ ಗಂಡನಿಗೆ ಏನೂ ಆಗುವುದಿಲ್ಲ. ನಾನು ದೇವದೇವನಿದ್ದೇನೆ. ಮತ್ತೆ ನಿನಗೆ ಭಯ ಯಾಕೆ? ಇದು ಮೊದಲು ಕಾಳಗಕ್ಕೆ ನಾನು ಹೊರಟಂತಹ ಕಾಲಕ್ಕೆ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿ ಜಯಶೇಷನ್ನಿಕ್ಕಿ ವೀರ ತಿಲಕವನ್ನು ಹಚ್ಚಿ ನನ್ನನ್ನು ಕಳುಹಿಕೊಟ್ಟವಳು ನೀನು. ಆ ಕರ್ತವ್ಯದಿಂದ ಹಿಂದೆ ಉಳಿಯಬೇಡ. ನೀನು ಪತಿವ್ರತೆ ಹೌದಲ್ಲ? ಹಾಗಾಗಿ ಆ ಕಾರ್ಯವನ್ನು ಮಾಡು. ನನ್ನ ಮುಖಕ್ಕೆ ಆರತಿ ಬೆಳಗು, ನನಗೆ ಜಯಶೇಷನ್ನಿಕ್ಕು, ನನ್ನ ಕೈಗೆ ವೀರ ಕಂಕಣವನ್ನು ಬಿಗಿ. ಇಲ್ಲ, ಮೂರು ಲೋಕ ಕಡೆಯೇನಾದ್ರೂ ನಿಮ್ಮ ಆಜ್ಞೆ ಹಿಂದಿಗೆ ಮೀರ್ತೇನೆ. ನಾನು ನಿಮ್ಮ ಕೈಗೆ ವೀರಕಂಕಣ ಕಟ್ಟುವುದಿಲ್ಲ. ಶ್ರೀದೇವಿಯ ಕೈಗೆ ವೀರಕಂಕಣ ಕಟ್ತೇನೆ. ನನ್ನ ಮಾಂಗಲ್ಯ ಉಳಿಸಿಕೊಳ್ತೇನೆ. ನಾನು ಹೋಗ್ತೇನೆ. ನಡೆಯುವಂತೆ ವಿಚಾರದಲ್ಲಿ ಬಡಿದಂಗಲೆಯ ಶಿರ ಹೋಳಾಗಿ ಕೆರೆದೊಡನೆ ನನ್ನ ವಿರೋಧಿಯ ಕಾಲಿಗೆ ಮಡಿಯುತ್ತಾಳೆ. ವೀರಾದ್ರಿಪುರದ ಸಾಮ್ರಾಜ್ಯ ಸೌಭಾಗ್ಯವನ್ನು ಕಂಡೆ ಮಗಳೇ. ನನಗೊಂದು ಉಪಕಾರ ಮಾಡ್ತೀಯಾ? ಹೋಗು ಜಾಬಲಿ ಮಹರ್ಷಿಗಳ ಬಳಿಗೆ. ಯಶೋಮತಿ ಪ್ರಾಣೋತ್ಕ್ರಮಣ ಪರಿಸ್ಥಿತಿಯಲ್ಲಿದ್ದಾಳೆ. ಆಕೆಗೆ ಬಾತಿಲಂತೆ ಶ್ರೀದೇವಿಯಲ್ಲಿ ಕಾಡಿ ಬೇಡಿ ಆಕೆ ಪತಿಗೆ ಮೋಕ್ಷವನ್ನು ಕೊಡಿಸಬೇಕೆಂದು ಬೇಡುವುದಕ್ಕೆ ಹೇಳಿದ್ದಾಳೆ ಅಂತ ಹೇಳು. ನನ್ನ ಆಣೆ ಇದೆ ಮಗಳೇ, ಹೋಗು. ಪ್ರಭು, ಪ್ರಭು, ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಪ್ರಭು? ಅಯ್ಯೋ, ಎಂತ ಭೇದ ಬುದ್ಧಿಯನ್ನು ಕಲ್ಪಿಸುತ್ತಾ ಇದ್ದಾಳೆ ನೋಡು. ಇದುವರೆಗೆ ನೀವು ಹೊಡೆಯುವುದು ಬಿಡು. ನಾನು ಮನನೋಯುವಂತೆ ಮಾತನಾಡಿದುಂಟೆ ಹೇಳು ಚಿನ್ನ. ಇಲ್ಲ ಪ್ರಭು. ದೂರದಲ್ಲಿದ್ದುಕೊಂಡು ಗಂಡ ಹೆಂಡಿರಾದ ನಮ್ಮೊಳಗೆ ಭೇದ ಬುದ್ಧಿ ಕಲ್ಪನೆ ಮಾಡ್ತಾ ಇದ್ದಾಳೆ ಅವಳು ದುಷ್ಟೆ. ಅವಳ ಸಂಹಾರವಾಗಬೇಕು, ಅವಳ ಸಂಹಾರವಾಗಬೇಕು. ಪ್ರಭು,
ನಿಮಗಾಗಿ ತುಂಬಾ ಪ್ರಯತ್ನ ಪಟ್ಟೆ ನಾನು. ಇಲ್ಲ, ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಗಿದೆ. ಏನು ವ್ಯರ್ಥವಾಗುವುದಿಲ್ಲ. ನಾನಿನ್ನು ಉಳಿಯುವಂತಿಲ್ಲ. ನೀವು ಏಕಾಂಗಿ ಆದೀರಾ ಪ್ರಭು, ನೀವು ಏಕಾಂಗಿ ಆದೀರಾ. ನೀನಿದ್ದರೆ ನಾನು, ನೀನು ಬೇಕು, ನಾನು ಪರಿಪೂರ್ಣನಾಗಿರಬೇಕು. ನೀನು ಬೇಕು, ನಾನು ಉಳಿತೇನೆ, ನೀನು ಉಳಿಬೇಕು. ಪ್ರಭು, ಏನೇ ನೀವೊಂದು ಆಸೆಯನ್ನು ಪೂರೈಸಿಕೊಡ್ತೀರಾ? ಯಾಕೆ ಹೀಗೆಲ್ಲ ಮಾತಾಡ್ತೇನೆ? ಎಲ್ಲಿದೆ ನಿಮ್ಮ ಪಾದ? ಇದು ಪಾದ ದುಳನ್ನು ಮುತ್ತಿದ ಸಂಕೇತವಾಗಿ ಹಣಗಿರಿಸಿಕೊಂಡೆ. ಅಯ್ಯೋ, ಇದೇನು ಸೌಭಾಗ್ಯ! ಒಂದೇ ಒಂದು ಸಲ ಸುಂದರ ವದನ. ಯಾಕೆ ಹೀಗೆ ಮಾತಾಡ್ತೇನೆ? ಎದಗೆ ಭುವನತ್ರಯನಗೇತಗೆ ದೇವತ್ವವು ಇಲ್ಲೇತಗೆ ವರಬಲ ಭೋಗಗಳೇತಗೆ ಮನದಲ್ಲೇ ಏತಗೆ ನನ್ನನ್ನು ಬಿಟ್ಟು ಹೋಗಬೇಡವೆ. ನೀನು ಹೋದೆ ಅಂತಾದ್ರೆ ನಾನು ಏಕಾಂಗಿ ಆಗುತ್ತೇನೆ. ಕೊಳಕುಲದ ಸಿಂಹಾಸನವೇ ಅಲುಗುವುದಕ್ಕೆ ತೊಡಗಿದೆ. ನನ್ನನ್ನು ಬಿಟ್ಟು ಹೋಗಬೇಡ. ನನ್ನನ್ನು ಪರಿಪೂರ್ಣನಾಗಿಸು. ಒಮ್ಮೆ ಮುಖ ಅರಳಿಸಿ ಕಣ್ಣು ತೆರೆದು ನನ್ನ ನೋಡೆ. ನನಗೆ ತಲೆಯ ಸರಿ ಇಲ್ವಂತ. ನಾನು ದೇವದೇವನಿದ್ದೇನೆ. ದೇವನ ಹೆಂಡತಿ ದೇವಿ ಅಲ್ವಾ? ದೇವಿ ಸಾಯ್ಲಿಕ್ಕೆ ಉಂಟು. ದೇವರು ಸಾಯ್ಲಿಕ್ಕಿಲ್ಲ, ದೇವಿ ಸಾಯ್ಲಿಕ್ಕಿಲ್ಲ. ಏನೋ ಒಂದು ಸರಸಕ್ಕಾಗಿ ಹೀಗೆ ಅವಳು ಮಾಡಿದ್ದು ನಾಟಕ. ನಾನು ಕರೆಯುವ ಹಾಗೆ ಕರೆದ್ರೆ ಅವಳು ಎದ್ದು ಬರಲೇಬೇಕು. ನೋಡಿಗೆ ಕರೀತೇನೆ. ಯಶೋಮತಿ, ನಾನು ಲೋಕದ ದೇವನಿದ್ದೇನೆ, ನೀನು ದೇವಿ. ಮೇಲೇಳು. ನಾನು ಭಗವಾನನಾದ್ರೆ ನೀನು ಭಗವತಿ. ನಾನು ಬ್ರಹ್ಮನಾದ್ರೆ ನೀನು ಬ್ರಹ್ಮಿ. ನಾನು ಶಂಕರನಾದ್ರೆ ನೀನು ಶಂಕರಿ. ಏಳೆ ಏಳೆ ಏಳೆ. ಕಡೆಯ ಕಾಲವನ್ನು ಎಣಿಸ್ತಾ ಇದ್ದಾಳೆ. ಶಾಪಗ್ರಸ್ತೆಯಾದಂತಹ ಈಕೆ ಪುನರಪಿ ಪುಣ್ಯಲೋಕವನ್ನು ಸೇರುವುದಕ್ಕಾಗಿ ನಂದಿನಿ ಜಲವನ್ನೇ ಅಂತ್ಯ ಜಲವನ್ನಾಗಿ ಅರ್ಪಿಸಿ ದೇವಿ ದರ್ಶನ
ಅಲಂಕರಿಸಿದ್ದೇನೆ. ಅವನಿಗೆ ಮೋಕ್ಷವನ್ನು ಕೊಡಬೇಕಮ್ಮ. जय 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 भ्रमरांबिकी जय दुर्गा परमेश्वरी जय जय प्रसीद भगवत्यंब प्रसीद परमेश्वरी प्रसादं कुरु मे देवी दुर्गे देवी नमोस्तुते ಸೌಮ್ಯಾಗಮಾನುಗ್ರಹಿಸು. ಇಂದ್ರಾದಿ ದೇವತೆಗಳೇ, ಜಾಬಾಲಿನ ಹಚ್ಚಿ ಅರುಣಾಸುರನ್ನು ವಧಿಸುವಲ್ಲಿ ವಜ್ರದ ಮೈಯಾಗಿ ಆತನ ಪ್ರಾಣವನ್ನು ಹೀರಿದವಳು. ಘೋರಾಕೃತಿಯ ಭ್ರಮರಿಯನ್ನು ಕಂಡಾಗ ಹೆದರಂತಹ ನೀವೆಲ್ಲರೂ ದೇವಲೋಕದ ಎಳನೀರ ಅಭಿಷೇಕದಿಂದಲೂ ಮಲ್ಲಿಯ ಹಾರಗಳಿಂದಲೂ ನನ್ನನ್ನು ಸಂತುಷ್ಟಿಗೊಳಿಸುತ್ತೀರಿ. ಸರಿಯ ಪ್ರಸನ್ನವದನೆಯಾಗಿದ್ದೇನೆ. ನಿಮ್ಮೆಲ್ಲರ ಪ್ರಾರ್ಥನೆಯ ಮೇರೆಗೆ ಅರುಣಾಸುರನಿಗೆ ಮೋಕ್ಷವನ್ನು ಅನುಗ್ರಹಿಸಿದ್ದೇನೆ. ಅದಕ್ಕೆ ಕಾರಣ ಆತನು ಜಪಿಸಿದಂತಹ ಗಾಯತ್ರಿ ಮಂತ್ರದ ಪ್ರಭಾವ ಮತ್ತೆ ಆತನ ಸತಿಯಾದಂತಹ ಯಶೋಮತಿಯ ಪಾತಿವ್ರತ್ಯದ ಪ್ರಭಾವವೂ ಸೇರಿತ್ತು. ಆದರೆ ಅರುಣಾಸುರ ಅಳಿದಂತಹ ಈ ಕ್ಷೇತ್ರ ಮುಂದಕ್ಕೆ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡಿಬೇಕು. ನಂದಿನಿಯನ್ನು ಉದ್ಧರಿಸುವುದಕ್ಕಾಗಿ ಆಕೆ ಕಡೆ ಪ್ರದೇಶದಿಂದ ಇಲಾರೂಪದಿಂದ ಆವಿರ್ಭವಿಸಿದವಳು ನಾನು. ಆದ್ದರಿಂದ ಮುಂದಕ್ಕೆ ಈ ಕ್ಷೇತ್ರ ಕಟೀಲು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ. ಭ್ರಮರಾಂಬಿಕೆಯಾಗಿ ಇಲ್ಲಿ ನಾನು ನೆಲೆಯಾಗ್ತೇನೆ. ಅದು ದೇವಲೋಕದಿಂದ ಯಾವ ವಸ್ತುಗಳನ್ನು ಪೂಜಿಸಿದ್ರೋ ಅದೇ ಭೂಲೋಕದಲ್ಲಿ ಭಕ್ತಾದಿಗಳು ನನ್ನನ್ನು ಅದೇ ವಸ್ತುಗಳಿಂದ ಪೂಜಿಸಿದ್ದೇ ಆದ್ರೆ ಅವರ ಅಭಿಷ್ಟಗಳನ್ನು ಈಡೇರಿಸಿ ಕೊಡ್ತೇನೆ. ಅರುಣಾಸುರನ್ನು ನಿನ್ನೆಡೆಗೆ ಸೆಳೆಯುವುದಕ್ಕಾಗಿ ನಾಟ್ಯವನ್ನು ಆಡಿದವಳು, ಹಾಗೆ ಸಂಗೀತವನ್ನು ಹಾಡಿದವಳು ನಾನು. ಈ ಕಲೆಗಳಿಂದಲೂ ನನ್ನನ್ನು ಪ್ರಸನ್ನಗೊಳಿಸಿದ್ರೆ ಅವರ ಆಶಯಗಳನ್ನು ಕೂಡ ಈಡೇರಿಸ್ತೇನೆ. ಮಾಘ ಮಾಸದ ಹುಣ್ಣಿಮೆಯಿಂದ ಭಕ್ತಾದಿಗಳು ಪುಣ್ಯಕ್ಷೇತ್ರವಾದಂತಹ ಇಲ್ಲಿಗೆ ದರ್ಶನವನ್ನಿತ್ತು ಪುಣ್ಯನದಿಯಾದಂತಹ ನಂದಿನಿಯಲ್ಲಿ ನಿಂದು ನನ್ನ ದರ್ಶನವನ್ನು ಪಡೆದದ್ದೇ ಆದರೆ ಅವರ ಸರ್ವ ಆಶಯಗಳೂ ಈಡೇರ್ತವೆ. ಮಹೇಂದ್ರ, ದುಷ್ಟರ ದಮನವಾಯಿತು, ಧರ್ಮದ ಉದ್ಧಾರವಾಯಿತು, ದೇವತೆಗಳನ್ನು ಕೂಡಿಕೊಂಡು ದೇವಲೋಕವನ್ನು ಸೇರಿಕೋ. ಮಹರ್ಷಿ, ಪ್ರಪಂಚದ ಕ್ಷೇಮಕ್ಕಾಗಿ ದೀರ್ಘಕಾಲಿಕವಾದಂತಹ ಹೋರಾಟವನ್ನು ಮಾಡಿದವ ನೀನು. ಅರುಣಾಸುರನ ಭಯದಿಂದ ತತ್ತರಿಸ್ತಾ ಇದ್ರೂ ಕೂಡ ಊಹೆಯೊಂದನ್ನು ಸೇರಿ ಆಶ್ರಯ ಪಡೆದವ. ಮುಂದಕ್ಕೆ ಆ ಕ್ಷೇತ್ರವು ಆಮಲಕ ತೀರ್ಥ ಅಥವಾ ನೆಲ್ಲೆಯ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ. ಕಾಲಾನಂತರ ನನ್ನ ಸನ್ನಿಧಿಯನ್ನು ಸೇರಿಕೊಳ್ತಿ ಹೋಗಿ. ನನ್ನ ನಿನ್ನ ಹಾಗೂ ಲೋಕದ ಬಹುಮಂದಿಗಳ ಬಯಕೆಯನ್ನುಂಟು ಅದೆಲ್ಲವನ್ನು ಬಹುಕಾರ್ಯದ ಕರ್ತೆಯಾದಂತಹ ಮಹಾತಾಯಿ ನೆರವೇರಿಸಿಕೊಟ್ಟವಳು. ವಜ್ರದುಂಬಿಯಾಗಿ ಬರುವ ಮೂಲಕವಾಗಿ ಕರುಣ ಅರನಾಸವನ್ನು ಮರ್ದಿಸಿ ಲೋಕಕ್ಕೆ ಶುಭೋದಯವನ್ನು ಒದಗಿಸಿಕೊಟ್ಟಿದ್ದಾಳೆ. ಸುದೀರ್ಘವಾಗಿ ನಡೆದವನ್ನಂತಹ ಈ ಕಥನದಿಂದಲಾಗಿ ಒಂದು ಒಳ್ಳೆಯ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕಾಗ್ತದೆ. ಅಧರ್ಮ ಮಾರ್ಗಗಾಮಿಗಳಿಗೆ ಉಳಿವಿಲ್ಲ, ಧರ್ಮ ಮಾರ್ಗಗಾಮಿಗಳು ಸರ್ವದಾ ಸ್ಥಿರವಾಗಿ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ಹಾಗೆ ಲೋಕದ ಮಂದಿಗಳೆಲ್ಲ ಧರ್ಮ ರಕ್ಷತೆ ರಕ್ಷಿತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನದಲ್ಲಿರಿಸಿಕೊಂಡು ಮುಂಬರಿದುಕೊಂಡು ಬಂದಂತಹ ಕಾಲಕ್ಕೆ ಪ್ರಣವಾಕ್ಷರ ಪ್ರತಿಪಾದ್ಯಾದಂತಹ ದುರ್ಗೆಯು ಸರ್ವದಾ ಸರ್ವರಿಗೂ ಸನ್ಮಂಗಳವನ್ನಿಯಲೆಂದೇ ಪ್ರಾರ್ಥಿಸುತ್ತಾ ಪುಣ್ಯ ಕಥಾವಾಹಿನಿಗೆ ಮಂಗಳಾಚರಣೆಯನ್ನು ಹಾಡುವರೆ ಶ್ರದ್ಧೆಯಿಂದ ಅನುಮತಿಯನ್ನು ಬೇಡೋಣ. ಭದ್ರಂ ಶುಭಂ ಮಂಗಳ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಮಂಗಳೋ ಮಂತ್ರಾಲಯ ಪುರವಾಚಿನಗೆ ಜಯ ಮಂಗಲ ಬಲಮೂಲ ಗಜಮೂಲಗೆ ಮಂಗಲ ಉಜಿಲ ಜನಾರ್ದನಗೆ ಜಯ ಮಂಗಲ ಸೂರ್ಯ ಸದಾಶಿವಗೆ ಮಂಗಲ ಉಜಿಯ ಮಂಗಲವು. ಜೀವನ ಬಾಕಿನ ಜ್ಯೋತಿಯ ಬೆಳಗ್ಗೆ